ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ತುಂಬಾ ಥ್ಯಾಂಕ್ಸ್ ಮಾತಾಜಿ. ಇವತ್ತು ಹರೇ ಬೇಗ ಕೃಷ್ಣ ಮಾತಾಜಿ. ಕರೆಸ್ದೆ ನಿಮ್ಮನ್ನ. ಏನಿಲ್ಲ ಮಾತಾಜಿ, ಯಾವಾಗ ಬೇಕಾದಾಗ ಕರೆಕ್ಟ್ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಪ್ರೇಯರ್ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ನಮಗೆ ಅವಕಾಶವನ್ನು ಕೊಟ್ಟ ಶ್ರೀ ನಾಮನಿಷ್ಠ ಪ್ರಭುಜಿ ಪ್ರೆಸಿಡೆಂಟರಿಗೆ ನಮ್ಮ ವಂದನೆಗಳನ್ನು ಅರ್ಪಿಸಿ, ಅವರ ಎಲ್ಲ ಪ್ರಭುಜಿ ಗುರುಗಳಿಗೆ ಹಾಗೂ ಶೀಲ ಪ್ರಭುಪಾದರಿಗೆ ನಮ್ಮ ನಮ್ರ ವಂದನೆಗಳನ್ನು ಅರ್ಪಿಸಿ ಅವರ ಕೃಪೆಯನ್ನು ಬೇಡಿ ಇಂದು ನಾವು ಎಲ್ಲ ಶ್ಲೋಕವನ್ನು ಏಕಾದಶಿ ಪ್ರಯುಕ್ತ ಎಲ್ಲ ಶ್ಲೋಕಗಳನ್ನು ನಾವು ಇದುವರೆಗೂ ಮಾಡಿರುವಷ್ಟು ಶ್ಲೋಕಗಳನ್ನು ಪಠಿಸೋಣ. ಹರೇ ಕೃಷ್ಣ. ಅದಕ್ಕೆ ಮುಂಚೆ ಗೀತಾ ಮಹಾತ್ಮ್ಯ ಒಂದು ಓದೋಣ. ಗೀತಾಶಾಸ್ತ್ರಮಿದಂ ಪುಣ್ಯಂ ಯಃ ಪಠೇತ್ ಪ್ರಯತಃ ಪುಮಾನ್ ವಿಷ್ಣು ಪದಮವಾಪ್ನೋತಿ ಭಯಶೋಕಾವರ್ಜಿತಃ. ಗೀತಾಧ್ಯಯನಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ ನೈವ ಸಂತಿ ಹಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ಮಲನಿರ್ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ ಸಕೃದ್ಗೀತಾಂಬಸಿ ಸ್ನಾನಂ ಸಂಸಾರ ಮಲನಾಶನಂ. ಗೀತಾ ಸುಗೀತ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ವಿಸ್ತರೈಃ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನಿಸೃತ. ಭಾರತಾಮೃತ ಸರ್ವಸ್ವಂ ವಿಷ್ಣುರ್ವಕ್ತ್ರಾದಿ ವಿನಿಸೃತಂ. ಗೀತಾ ಗಂಗೋದಕಂ ಪೀತ್ವಾ ಪುನರ್ಜನ್ಮ ನ ವಿದ್ಯತೆ. ಸರ್ವೋಪನಿಷದ ಗಾವೋ ದೋಗ್ಧಾ ಗೋಪಾಲನಂದನಃ. ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ ಏಕೋ ದೇವೋ ದೇವಕೀ ಪುತ್ರ ಏವ. ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಓಂ ಶ್ರೀ ಪರಮಾತ್ಮನೇ ನಮಃ. ಹರೇ ಕೃಷ್ಣ. ಪ್ರವೀಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಚೆಲುವಮ್ಮ ಮಾತಾಜಿ. ಒಂದ್ ನಿಮಿಷ ಐದೈದು ಓದ್ಸದ 10 ಓದಿಸುವ ಮಾತಾಜಿ. ಓಕೆ. 10ನೇ ಅಧ್ಯಾಯ 24 ಶ್ಲೋಕನೇನು ಮಾಡಿದೀವಿ. ಆಮೇಲೆ ಟೈಮ್ ಇದ್ರೆ ಮುಂದಿನ ಮಾಡೋಣ. ಓಕೆ. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಯಾರ ಹೆಸರು ಕರೀತಾರೋ ಅವರು ಅನ್ಮ್ಯೂಟ್ ಮಾಡ್ಕೊಂಡು ಓದಿ, ಬಾಕಿಯವರೆಲ್ಲ ಮ್ಯೂಟ್ ಅಲ್ಲಿ. ಭಾಗ್ಯಲಕ್ಷ್ಮಿ ರಾಜಣ್ಣ ಮಾತಾಜಿ ಓದಿ ಫಸ್ಟ್. ಮಾತಾಜಿ.
ಶ್ಲೋಕ ಓದ್ಬೇಕಾ ಮಾತಾಜಿ? ಹಾ ನಾನು ಬರೆದ್ರು. ಇದು ಭಗವದ್ಗೀತೆ ಯಥಾರೂಪ ಅಂತ ಓದ್ಬೇಕಾ ಮಾತಾಜಿ? ಹಾ ಮಾತಾಜಿ. ಹಿಂಗೋದಿ. ಅಥ ಪ್ರಥಮೋಧ್ಯಾಯ ಅರ್ಜುನ ವಿಷಾದ ಯೋಗ. ಹಂಗ ಹೇಳಿ. ರಣರಂಗದಲ್ಲಿ ತೇನಾವಲೋಕನ. ಶ್ಲೋಕ 1. ಧೃತರಾಷ್ಟ್ರ ಉವಾಚ ಧರ್ಮ ಕ್ಷೇತ್ರೇ ಕುರುಕ್ಷೇತ್ರೇ ಕಿಮತ್ಕುರ್ವಂತ ಸಂಜಯ ಉವಾಚ ದೃಷ್ಟ್ವಂತೋ ಪಾಂಡವಾನೇಕಂ ದುರ್ಯೋಧನಸ್ತಥಾ ಆಚಾರ್ಯಮುಖ ಸಂಗಮ್ಯೇ ರಾಜಾ ವಚನಮಬ್ರವೀತ್. ಪಶ್ಚೈತ್ವ ಪಾಂಡವ ಪುತ್ರಾಣಾಂ ಆಚಾರ್ಯ ಮಹತಿ ಯೂಢ್ಯಂ ದ್ರೌಪದಾ ಪುತ್ರೇಣ ತವ ಶಿಷ್ಯೇಣ ಧೀಮತ ಹಸ್ತಶೂರಾ ಮಹತ್ವಾಪಃ ಧೀಮಾರ್ಜುನ ತಮಾಯುಧಿ ಯುಧಾನೋ ವಿರಕ್ತಶ್ಚ ದ್ರುಪದಶ್ಚ ಮಹಾರಥ ದೃಷ್ಟಕೇತುಶ್ವೇಕಿತ ರಾಜ್ಯಸ್ಯ ವೀರ್ಯವಾನ್ ಪುರೋಹಿತ್ ಕುಂತಿಭೋಜಶ್ಚ ಶೈತ್ಯಶ್ಚ ನರಪುಂಗವಃ ಯುಧಮನುಷ್ಯಶ್ಚ ವಿತ್ತಾನन्तಃ ಉತ್ತಮೋ ಜಾಸ್ವೋ ವೀರ್ಯವಾನ್ ಸುಭದ್ರೋ ನೃಪದೇ ಸರ್ವದೇವ ಮಹಾರಥಃ ಆಸ್ಮಾಕಂ ತु ವಿಚಿತ್ತಾಯೇ ತಾನಿ ಬೋಧಾದ್ವಿಜೋತ್ತಮ ನಾಯಕ ಮಮ ಕೈಲಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿ ತೇ. ಭಗವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಕವಿಸಂಜಯಃ ಅಶ್ವತ್ಥಾಮಾ ವಿಕೀರ್ಣಶ್ಚ ಸೌಮದತ್ತಿಸ್ತಪತ್ತೈಂದ ಚ ಅನ್ಯಾ ಚ ಬಹಃ ಶೂರಃ ಮದಾರ್ತೆ ತ್ಯಕ್ತಜೀವಿತಾಃ ನಾನಾಶಸ್ತ್ರಪ್ರಹರಣಃ ಸರ್ವೇ ಯುದ್ಧವಿಶಾರದಃ ಅಪರ್ಯಾಪ್ತ ತದಾಹತಾಂ ಬಲಂ ಭೀಷ್ಮಾಭಿರಕ್ಷತಂ ಪರ್ಯಾಪ್ತವಿದಾಮೇತಾಶಾಂ ಬಲಂ ಭೀಮಾಭಿರಕ್ಷಿತಾಂ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. AP ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾ ಭೀಷ್ಮಮೇವಾಭಿರಕ್ಷन्तು ಭವಂತಃ ಸರ್ವ ಏವ ಹಿ ತಸ್ಯ ಸಂಜನಯನ್ ಹರ್ಷಂ ಕುರುರುದ್ಧಃ ಪಿತಾಮಹಃ ಸಿಂಹನಾದಂ ವಿನದ್ಯೋಶ್ಚೈ ಶಂಖಂ ದದ್ಮಂ ಪ್ರತಾಪವಾನ್ ತತಃ ಶಂಕಾಶ್ಚ ವೀರ್ಯಶ್ಚ ಪಣವಾನಕ ಗೋಮುಖಾ ಸಹಸ್ರವ್ಯಾಭ್ಯಹನ್ಯಂತ ಸಶಬ್ದಸ್ತು ಮುಲೋಭವತ್ ತತಃ ಶ್ವೇತೈರ್ಹೈರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವಃ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದಧ್ಮತ್ ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದಧ್ಮಂ ಮಹಾಶಂಖಂ ಭೀಮಕರ್ಮಾರುಕೋದರಃ ಅನಂತ ವಿಜಯಂ ಮೇಲೆ ಮಾಡಿ ಮಾತಾಜಿ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲಃ ಸಹ ದೇವಶ್ಚ ಸುಘೋಷಮಣಿಪುಷ್ಪಕೌ ಕಾಸ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖಾನ್ ದದ್ಮಃ ಪೃಥಕ್ ಪೃಥಕ್ ಸಘೋಷೋದ್ಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯಧಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್ ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ.
ಬಿ ಮಲ್ಲಜಮ್ಮ ಮಾತಾಜಿ. ಮಾತಾಜಿ ಯಾವ್ದು ಮಾತಾಜಿ? 21ರಿಂದ ಓದಿ. 21ರಿಂದ ನಂಗೆ ಸ್ಪಷ್ಟವಾಗಿ ಸರಿಯಾಗಿ ಬರಲ್ಲ, ಟ್ರೈ ಮಾಡ್ತೀನಿ ಮಾತಾಜಿ. ಓದಿ ತೊಂದ್ರೆ ಇಲ್ಲ. ಅರ್ಜುನ ಉವಾಚ ಸೇನೆಯೋರೋಭಯೋರ್मध्ये ರಥಂ ಸ್ಥಾಪಯಾಮ್ಯಚ್ಯುತಾ ಯಾವದೇತಾನ್ ನಿರೀಕ್ಷೇऽಹಂ ಯದ್ಯೋಕಾಮನ್ ವ್ಯವಸ್ಥಿತಾನ್ ಕೈರ್ಮಾಯಾ ಯೋಧವ್ಯಯಂ ಅಸ್ಮಿನ್ ರಣ ಸಮುದ್ಯಮೇ ಯೋತ್ಸ್ಯಮಾನವೇಕ್ಷೇऽಹಂ ಏತೇತ್ರ ಸಮಾಗತಃ ರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಕೀರ್ಷವಃ. ಸಂಜಯ ಉವಾಚ ಏವಮುಕ್ತೋ ಋಷಿಕೇಶೋ ಗುಡಾಕೇಶಾನ ಭಾರತ ಸೇನೆಯೋರೋಭಯೋರ್मध्ये ಸ್ಥಾಪಯಿತ್ವಾ ರಥೋತ್ತಮ ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಯೀಕ್ಷಿತಾಂ ಉವಾಚ ಪಾರ್ಥ ಪೈಚ್ಯತಾನ್ ಸಾಮವೇತಾನ್ ಕುರುನಿತಿ ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತಾನಾಥ ಪಿತಾಮಹನ್ ಆಚಾರ್ಯನ್ ಮಾತುಲಾನ್ ಬ್ರುತ್ವೈನ್ ಪುತ್ರಾನ್ ಪೌತ್ರಾನ್ ಸಖಿನ್ ತಥಾ ಸ್ವಸೂರಾನ್ ಸುಹೃದಾಶ್ಚೈವ ಸೇನಯೋರೋಭಯೋರಪಿ ತಾನ್ ಸಮೀಕ್ಷಾ ಸ ಕೌಂತೆಯಃ ಸರ್ವಾನ್ ಬಧ್ನುನವಾಸ್ಥಿತಾಂ ಕೃಪಾಯ ಪರಾಯ ವಿಷ್ಠೋ ವಿಷಿದ್ದನ್ನಿಧಮಬ್ರವೀತ್. ಅರ್ಜುನ ಉವಾಚ ದೃಷ್ಟೈಮ ಸುಜನಂ ಕೃಷ್ಣ ಯುತ್ಸಂ ಸಮುಪಸ್ಥಿತಂ ಸಿದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತೆ ವೇಪತುಶ್ಚ ಶರೀರೆ ಮಾ ರೋಮಹರ್ಷ ಚ ಜಾಯತೆ ಗಾಂಡೀವಂ ಸಂತ್ರತೆ ಆಸ್ತಾನ್ ತ್ವಕ್ಪಚ್ಚೈವ ಪರಿದಹೇತ್ ನ ಸ್ನೋಕ್ನೋಮ ವಸ್ತಾತು ಭ್ರಮತೀವ ಚ ಮೇ ಮನಃ ನಿತ್ಯಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಧನ್ಯವಾದಗಳು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ತಪ್ಪ ಓದಿನಿ, ಕ್ಷಮಿಸಿ. ಚೆಲುವಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಮೇಲೆ ಮಾಡಿ ಮಾತಾಜಿ. ಮೇಲೆ ಮಾಡಿ ಮಾತಾಜಿ. ಮಾತಾಜಿ ಮೇಲೆ ಮಾಡಿ. ಮಾತಾಜಿ ನೀವು ಮ್ಯೂಟ್ ಅಲ್ಲಿ ಇದ್ದೇವೆ, ಮೇಲೆ ಮಾಡಿ ಮಾತಾಜಿ. ಚೆಲುವಮ್ಮ ಮಾತಾಜಿ ಓದಿ. ಮಾತಾಜಿ. ನ ಚ ಶ್ರೇಯೋನುಪಶ್ಯಾಮಿ ಹತ್ವಾ ಸ್ವಜನಮಾಹವೇ ನ ಕಕ್ಷ್ಮಿ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋರ್ಗೈರ್ಜೀವಿತೇನ ತೇನ ವಾ ಏಷ ಮರ್ತ್ಯೇ ಕಾಂಕ್ಷಿತಂ ನೋ ರಾಜ್ಯಂ ಭೋಗಃ ಸುಖಾನಿ ಚ ತಾಯಿಮೇವ ಸ್ಥಿತಾ ಯುದ್ಧೇ ಪ್ರಾಣಸ್ತ್ಯಕ್ವಾ ಧನಾನಿ ಚ ಆಚಾರ್ಯಃ ಪಿತರಃ ಪುತ್ರಃ ತಥೈವ ಚ ಪಿತಾಮಹಃ
मातुलाः स्वशुराः पौत्राः श्यामला सद्दिस्तानताम् एतान् हन्तुमिच्छामि ज्ञातोऽपि मधुसूदन अपि त्रैलोक्यराज्यस्य हेतो किं नु मही कृते निहत्येदात्र राष्ट्रन्नः का प्रीतिः स जनार्दन पापमेवाश्रयेदस्मान् अत्वैतान् न तायिनः ಆತಾಯಿನಃ ಹತ್ವೈತಾನ್ तायिनः ಹತ್ವೈತಾನ್ ಆತತಾಯಿನಃ तायिनः अतायिनः माताजी ಆತತಾಯಿನಃ आततायिनः तस्मान्नर्ह वयं हन्तुं धार्तराष्ट्रं स्वं बन्धवान् सृजनं हि कथं हत्वा सुखिनः श्याममाधवा यद्येपेते न पश्यन्ति लोभो पहत चेतसः कुलक्षय कृतं दोषं मित्रद्रोहे च पातकं कथं न ज्ञेयमस्माभिः पापादस्मान्निवर्तितुं कुलक्षय कृतं दोषं प्रपश्यद् जनार्दन कुलक्षये प्रणश्यन्ति कुलधर्मः सनातनः धर्मे नष्टे कुलं कृष्णम् अधमोर्भिर्भवत्युताम् अधर्माभिभवात् कृष्ण प्रद्युष्यन्ति कुलस्त्रियः स्त्रीषु दुष्ट्वासु वर्ष्णेय जायते ವರ್ಣಸಂಸ್ಕಾರಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತಪ್ಪಾಗಿದ್ರೆ ಕ್ಷಮಿಸಿ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ, ಕವಿತಾ ರೆಡ್ಡಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ, ನಾವ್ ಒಂದ್ಸಲಿ ಹೇಳಿ ಆಮೇಲೆ ಅವ್ರನ್ನ ಹೇಳ್ಸೋದು ಒಳ್ಳೇದಂತ. ಅಲ್ವಾ? ಅವಾಗ ಇನ್ ಸ್ವಲ್ಪ ಬೆಟರ್ ಆಗಿ ಹೇಳ್ತಾರೆ. ಎಲ್ಲರೂ ನಿಧಾನವಾಗಿ ಕ್ಲಿಯರ್ ಆಗಿ ಹೇಳಿ. ನಿಧಾನವಾಗಿ ಹೇಳಿದ್ರೆ ಕ್ಲಿಯರ್ ಆಗ್ತದೆ. ಸರಿ, ಕರೀರಿ ನೋಡು. ಸ್ವಲ್ಪ ಕೆಳಗೆ ಮಾಡಿ ಮಾತಾಜಿ. ವೆಂಕಟೇಶ್ ಪ್ರಭುಜಿ 41 ಇದೆಯಲ್ಲ, 41 ನಿಂದ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ 41 ಇಂದ ಹೇಳ್ಬೇಕು ಮಾತಾಜಿ. ಹೌದು. ಶ್ಲೋಕ 41. ಶಂಕರೋ ನರಕಾಯೈವ ಕುಲಜ್ಞಾನಂ ಕುಲಸ್ಯ ಚ ಪತಂತಿ ಪಿತರೋ ಯಸ್ಯಾಂ ಲುಪ್ತಪಿಂಡೋದಕ ಕ್ರಿಯಃ. ಎಕ್ಸ್ಕ್ಯೂಸ್ ಮಾತಾಜಿ, ನಾನು ಗಾಡಿ ಓಡಿಸ್ತಾ ಇದ್ದೀನಿ. ಒಂದು 2ನೇ ಅಧ್ಯಾಯ ಆದ್ಮೇಲೆ ಜಾಯ್ನ್ ಆಗ್ತೀನಿ ಮಾತಾಜಿ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಓಕೆ ಮಾತಾಜಿ. ದೋಷೈರೇತೈಃ ಕುಲಜ್ಞಾನಂ ವರ್ಣಸಂಕರ ಕಾರಕೈಃ ಉತ್ಪಾದ್ಯಂತೆ ಜಾತಿ ಧರ್ಮಾಃ ಕುಲಧರ್ಮಶ್ಚ ಶಾಶ್ವತಃ ಉತ್ಪನ್ನ ಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೆ ನಿಯತಂ ವಾಸೋ ಭವಿತೀತ್ಯನುಸುಶ್ರಮಃ. ಅಹೋ ಬತ ಮಹತ್ ಪಾಪಂ ಕರ್ತುಂ ವ್ಯವಸ್ಥಿತ ವಯಂ ಯದ್ ರಾಜ್ಯಸುಖಲೋಭೇನ ಹಂತುಂ ಸ್ವಜನಮುದ್ಯತಃ ಯದಿ ಮಾಮ ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ತಾರ್ತರಾಷ್ಟ್ರಾಣಿ ಅನ್ಯುಃ ತನ್ಮೇ ಕ್ಷೇಮತರಂ ಭವೇತ್. ಸಂಜಯ ಉವಾಚ ಏವ ಮುಕ್ತಾರ್ಜುನ
तङ्गैः रतोपस्थ उपविशत् विसृज्य सशरं चापं शोकसंविघ्नमानसः। ओम इति इति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे अर्जुनविषादयोग नाम प्रथमोऽध्यायः। हरे हरे कृष्ण हरे कृष्ण कृष्ण हरे कृष्ण 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 हरे 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 राम 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 ರಾಮ ಹರೇ ಹರೇ. ಹರೇ ಹರೇ. ಎರಡನೇ 4 ಹೇಳಿ ಪ್ರಭುಜಿ, 4 ಶ್ಲೋಕ ಹೇಳಿ. ಮಾತಾಜಿ ಹೇಳ ಮಾತಾಜಿ. ಹ್ಮ್. ಸರಿ ಮಾತಾಜಿ. ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗಃ ಅಂತ ಹೇಳ್ಬಿಟ್ಟೆ. ಮಾತಾಜಿ. ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗಃ ಗೀತಾಸಾರ ಸಂಗ್ರಹ. ಶ್ಲೋಕ 1. ಸಂಜಯ ಉವಾಚ ತಂ ತಥಾ ಕೃಪಯಾವಿಷ್ಯಂ ಅಶ್ರುಪೂರ್ಣಕುಲೇಕ್ಷಣಂ ವಿಷದೀರ್ಘ ತಂ ಇದಂ ವಾಕ್ಯಂ ಉವಾಚ ಮಧುಸೂದನಃ. ಶ್ರೀಭಗವಾನುವಾಚ ಕುತಸ್ತ್ವ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯುರ್ಜುನ ಜುಷ್ಟಮಸ್ವರ್ಗಂ ಅಕೀರ್ತಿಕರಮರ್ಜುನ ಕ್ಲೈಬ್ಯಂ ಮಾಸ್ಮಗಮ್ಯಃ ಪಾರ್ಥ ನೈತತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸಾಮಿ ಪೂಜಾರ್ಹ ವರಿಸೂದನ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದ ಮಾತಾಜಿ. ವಂಜನಾ ಮಾತಾಜಿ, ವಂಜನಾ ದೇವಾಡಿಗ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5. ಹ್ಮ್. ಗುರುನ್ ಹತ್ವಾ ಹಿ ಮಹಾನುಭಾವನ್ ಶ್ರೇಯೋ ಭೋಕ್ತುಂ ಭೃಕ್ಷಮಪೀಹ ಲೋಕೆ ಹತ್ವಾರ್ಥಕಾಮಾಂಸ್ತು ಗುರುರ್ನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್ ನ ಚೈತದ್ವಿದ್ಮಃ ಕತರೋನ್ನ ಗರೀಯೋ ಯದ್ವಾ ಜಾಯೇಮ ಯದಿ ವಾ ನೋ ಜಯೇಯುಃ ಯಾನೇವ ಹತ್ವಾ ನ ಜಿಜೀವ ವಿಷಾಮಸ್ತೇವ ಸ್ಥಿತಾ ಪ್ರಮುಖೇ ಧಾರ್ತರಾಷ್ಟ್ರಃ. ಕಾರ್ಪಣ್ಯ ದೋಷೋಪಹತ್ವ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಚ್ಚೇಯಃ ಸಾನ್ನಿಶ್ಚಿಂತಂ ಬ್ರೂಹಿ ತನ್ಮೇ ಶಿಷ್ಯೇಸ್ತಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ನಹಿ ಪ್ರಪಾಶ್ಯಾಮಿ ಮಮಾಪಾನುದ್ಯಾತ್ ಯಚ್ಚೋಕಮುಚ್ಚೇಷಣಮಿಂದ್ರಿಯಾಣಾಂ ಅವ್ಯಾಪಭೂಮವಸಪತ್ನ ವೃದ್ಧಂ ರಾಜ್ಯಂ ಸುರಾಣಾಪಿ ಚಾಧಿಪತ್ಯಂ. ಸಂಜಯ ಉವಾಚ ಏವಂ ಮುಕ್ತಾ ಋಷಿಕೇಶಂ ಗೂಢಾಕೇಶ ಪರಂತಪಃ ನ ಯೋತ್ಸಾ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀ ಬಭೂವಃ. ತಮುವಾಚ ಋಷಿಕೇಶಃ ಪ್ರಹಸನ್ನಿವ ಭಾರತ ಸೇನೆಯೋರುಭಯೋರ್मध्ये ನಿಷೀದಂತಮಿದಂ ವಚಃ. ಶ್ರೀಭಗವಾನುವಾಚ ಅಶೋಚ್ಯಾನ್ನನ್ವಶೋಚಸ್ತ್ವಂ ಪ್ರಜ್ಞಾವಾದಂಶ್ಚ ಭಾಷಸೆ ಗತಾಸೂನ ಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ. ನ ತ್ವಾಹಂ ಜಾತು ನಾಸಂ ನ ತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ದೇಹಿನೋऽಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ
तथा देहान्तरप्राप्तिः धीरस्तत्र न मुह्यति तत्र न मुह्यति। मात्रा स्पर्शास्तु कौन्तेय शीतोष्णसुखदुःखदाः आगमापायिनो नित्याः तांस्ति तीक्ष्णस्त भारत। ಹರೇ ಕೃಷ್ಣ. ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ನಿರ್ಮಲಾ ಮಾತಾಜಿ. ಹೇಳ್ತೀನಿ ಮಾತಾಜಿ. ಶ್ಲೋಕ 15. ಯಂ ಹಿ ನ ವ್ಯತಯಂತೆ ತೇ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮಾಮೃತತ್ವಾಯ ಕಲ್ಪತೆ ನಾಸತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟಂತಃ ತ್ವನ ಯೋಸ್ತತ್ವದರ್ಶಿಭಿಃ ಅವಿನಾಶಿ ತು ತದ್ವಿದ್ಧಿ ಯೇನ ಸರ್ವವಿದಂ ತತಂ ವಿನಾಶಂ ಅವ್ಯಯಸ್ಯ ನ ಕಶ್ಚಿತ್ ಕರ್ತುಮರ್ಹತಿ ಹಂತವಂತ ಇಮೇ ದೇಹಾಃ ನಿತ್ಯಸ್ಯೋಕ್ತಾಃ ಶರೀರಿಣಃ ಅನಾಸೀನೋ ಪ್ರಮೇಯಸ್ಯ ತಸ್ಮಾದ್ಯುದ್ಯತ್ ಸ್ವಭಾರತ ಯಾಯೇನಂ ಮೇ ವೇತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ ನ ಜಾಯತೆ ಮ್ರಿಯತೆ ವಾ ಕದಶ್ಚಿತ್ ನ್ಯಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋऽಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೆ ವೇದಾ ವಿನಾಶೀನಂ ನಿತ್ಯಂ ಏನಮ ಅಜಮ ಅವ್ಯಯಂ ಕಥಂ ಸ ಪುರುಷಃ ಪಾರ್ಥ ಕಂ ಘಾತಯತಿ ಹಂತಿಕಂ ವಾಸ್ಮಾಸಿ ಜೀರ್ಣಾನಿ ಹ್ಯಂತ ವಿಹಾಯ ನವಾನಿ ಗೃಹ್ಣಾಂತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣನ್ ಅನ್ಯನಾನಿ ಸಂಯಾಂತಿ ನವಾನಿ ದೇಹಿ ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯಂತಿ ಮಾರುತಃ ಅಚೋದ್ಯಯಂ ಅದಾಹ್ಯೋಯಂ ಅಕ್ಲೇದ್ಯೋ ಶೋಷ್ಯ ಏವ ಚ ನಿತ್ಯ ಸರ್ವಗತಃ ಸ್ಥಾಣುಃ ಅಚಲೋಯಂ ಸನಾತನಃ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಮಂಜುಳಮ್ಮ ಸಿವಿ ಮಾತಾಜಿ ಓದಿ. ಮಂಜುಳಮ್ಮ ಸಿವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅವ್ಯಕ್ತೋಯಮಚಿಂತ್ಯೋಯಂ ಅವಿಕಾರ್ಯೋಯಮುಚ್ಯತೆ ತಸ್ಮಾದೇವಂ ವಿದಿತ್ವೇನಂ ನಾನೋ ಶೋಚಿತೋ ಮಹರ್ಷಿಸಿ ಹತಚ್ಚೈನಂ ನಿತ್ಯಾಜಾತಂ ನಿತ್ಯಂ ಹಾ ಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತಮಹರ್ಷಿಸಿ ಜಾತಸ್ಯ ಹಿ ಧ್ರುವಂ ಮೃತ್ಯಃ ಧ್ರುವಂ ಜನ್ಮ ಮೃತ್ಯಸ್ಯ ಚ ತಸ್ಮಾದ್ ಪರಿಹಾರ್ಯೇರ್ಥ ನ ತ್ವಂ ಶೋಚಿತಮಹರ್ಷಿಸಿ
ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಹ್ಯಾನಿ ಭಾರತ ಅವ್ಯಕ್ತಾನಿ ದಾನಾನ್ಯೇವ ತತ್ರ ಕಾ ಪರಿದೇವನ ಆಶ್ಚರ್ಯಾವತ್ ಪಶ್ಯತಿ ಕಶ್ಚಿತೇನಂ ಆಶ್ಚರ್ಯವದ್ ವದತಿ ತತ್ವ ಅಚ್ಚಾನ್ಯಃ ಆಶ್ಚರ್ಯವಚ್ಚೈನಮನ್ಯಃ ಶೃಣೋತಿ ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್ ದೇಹಿ ನಿತ್ಯಮೋದ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನಾತ್ವಂ ಶೋಚಿತುಂ ಮರ್ಷಿಸಿ ಸುಧರ್ಮಪಿ ಚಾವೇಕ್ಷ್ಯ ನಾವಿಕಂಪಿತುಮರ್ಷಿಸಿ ಧರ್ಮಾಧ್ಯೇದಾಚೇರ್ಯಾನ್ಯನ್ಯತ್ ಕ್ಷೇತ್ರಿಷ್ಯ ನ ವಿದ್ಯತೆ ಯದೃಚ್ಛಾಪನಂ ಸ್ವರ್ಗದ್ವಾರಾಮಪಾವೃತಂ ಸುಖೀನಾ ಕ್ಷತ್ರಿಯ ಪಾರ್ಥ ಲಭಂತೆ ಹ್ಯುತ್ತಮಿದೃಶ್ಯಂ ಹತಚೇತ್ವಮಿಮಂ ಧರ್ಮಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಮವಾಪ್ಸ್ಯಸಿ ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಾಯಂ ಸಂಭವಾವಿತಸ್ಯ ಚಾಕೀರ್ತಿಃ ಮರಣಾದತಿರಿಚ್ಯತೆ. ಧನ್ಯವಾದಗಳು ಮಾತಾಜಿ. ವೀಣಾ ಮಾತಾಜಿ. ವೀಣಾ ಮಾತಾಜಿ. ಹಾ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಭಯಾದ್ರಣಾದುರಂ ಪರತಂ ಮಸ್ಯತೆ ತ್ವಂ ಮಹಾರಥಃ ಏಷಂ ಚ ತ್ವಂ ಬಹುಮತೋ ಭೂತ್ವಾ ಯಸ್ಯಸ್ಯ ಲಾಘವಂ ಅವಚ್ಚ ವದಶ್ಚ ಭೂಹಾನ್ ವದಶ್ಯಂತಿ ತವಾಹಿತಃ ನಿಂದಂತಸ್ತವ ಸಮರ್ಥ್ಯಂ ತತೋ ದುಃಖಾತರಂ ನು ಕಿಂ ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಮೋಕ್ಷ ಅಸೇಮಹಿತಂ ತಸ್ಮಾದ್ಯುತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯಃ ಸುಖ ದುಃಖೇ ಸೌಮ್ಯ ಕೃತ್ವಾ ಲಾಭೋ ಜಯೋ ತತೋ ಯುದ್ಧಾಯ ಯಜ್ಜಸ್ವ ನೈವ ಪಾಪಂ ಪಶ್ಯಸಿ ಏಷಾ ತೇ ವಿಹಿತಾ ಸಂಖ್ಯೆ ಬುದ್ಧಿರ್ಯೋಗೇ ತ್ವಮಂ ಶೃಣು ಬುದ್ಧ್ಯಾ ಯುಕ್ತಾ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಸ್ಯಸಿ ನೇಹ ವಿಕ್ರಿಮನಸ್ಯುಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಯಯತೆ ಮಹಂತೋ ಭಯಂತ್ ವ್ಯವಸ್ಥಾಯಾತ್ಮಿಕ ಬುದ್ಧಿಃ ಏಕೇಹ ಕುರು ನಂದನಃ ಬಹುಶಾಖಾಹ್ಯಾನಂತಶ್ಚ ಬುದ್ಧಿಯೋಗೋ ವ್ಯವಸ್ಥಾಯಿನಂ ಯಾಮಿಮಂ ಪುಷ್ಯತಂ ವಾಚಂ ಪ್ರವದ್ಯಂತ ವಿಶ್ಯತಿಃ ವೇದವಾದಂತಃ ಪಾರ್ಥ ಜ್ಞಾನ್ಯಾದಸ್ಥಿತಿವಾದಿನಃ ಕರ್ಮಾತ್ಮನಃ ಸ್ವರ್ಗಪರಃ ಜನ್ಮ ಕರ್ಮ ಫಲಪ್ರದಂ ಕ್ರಿಯಾ ವಿಶೇಷ ಬಹುಲಂ ಭೋಗೈಶ್ವರ್ಯ ಗತಿಂ ಪ್ರತಿ ಭೋಗೈಶ್ವರ್ಯ ಪ್ರಾಸಕ್ತಂ ತಯಾ ಪ್ರವೃತ್ತ ಚೇತಸಂ ವ್ಯವಸ್ಥಾಯಾತ್ಮಿಕ ಬುದ್ಧಿಃ ಸಮಾಧೌ ನ ವಿದ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಂಜುಳಾ ಆಲ್ ಮಾತಾಜಿ. ಮಂಜುಳಾ ಆಲ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತ್ರೈಗುಣ್ಯ ವಿಷಯ ವೇದಾಃ ನಿಸ್ತ್ರೈಗುಣ್ಯ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಾಸ್ತೋ ನಿರ್ಯೋಗಕ್ಷೇಮಹಾತ್ಮವಾನ್ ಯಾವನ್ನಾರ್ಥ ಉದಾಪಾನೆ ಸರ್ವತ್ರ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು
ब्राह्मणस्य विजानतः कर्मण्येवाधिकारस्ते मा फलेषु कदाचन मा कर्मफलहेतुर्भ्योः मा ते सङ्गोऽस्त्वकर्मणि योगस्थः कुरु कर्माणि सङ्गं त्यक्त्वा धनञ्जय सिद्धसिद्ध्योः समो भूत्वा समत्वं योग उच्यते दूरेण ह्यवरं कर्म बुद्धियोग धनञ्जय बुद्धौ शरणमन्विच्छ कृपाण फलहेतवः बुद्धियुक्तो जहातीह उभे सुकृत दुष्कृते तस्माद् योगाय युज्यस्व योगः कर्मसु कौशलम् कर्मजं बुद्धियुक्ता हि फलं त्यक्त्वा मनीषिणः जन्मबन्धविनिर्मुक्ताः पदं गच्छन्त्यनामयम् यदा ते मोह कलिलं निर्वर्तित ऋष्यति तदा गातासि निर्वेदं श्रोत्यव्यस्य श्रुतस्य च श्रुति विप्रतिपन्ना ते यदा स्थास्यति निश्चला सामधावाचला बुद्धिः तदा योगमवाप्स्यसि अर्जुन उवाच स्थितप्रज्ञस्य का भाषा समाधिस्तस्य केशव स्थितभिः किं प्रभाषेत किमासीत ಪ್ರಜೇತ ಕಿಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಮೇಲಕ್ಕೆ ಮಾಡಿ ಮಾತಾಜಿ. ನಾನೇ ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 55. ಶ್ರೀ ಭಗವಾನುವಾಚ ಸ್ವಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮಾನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದ್ದೋಚ್ಯತೆ ದುಃಖೇಷ್ವನುದ್ವಿಗ್ನಮನಃ ಸುಖೇಷು ವಿಗತಸ್ಪೃಹಃ वीतराग भय क्रोधः स्थितधीर्मुनिरुच्यते या सर्वत्र न विस्नेहः तत्तत्त्वाप्यशुभाशुभं नाभिनन्दति नाद्वेष्टि तस्य प्रज्ञा प्रतिष्ठिता यदा संहरते चायं कूर्मोऽङ्गानीव सर्वशः इंद्रियाणि इंद्रियार्थेभ्यः तस्य प्रज्ञा प्रतिष्ठिता विषया विनिवर्तन्ते निराहारस्य देहिनः रसवर्ज्यं रसोऽप्यस्य परं दृष्ट्वा निवर्तते यततो ह्यपि कौन्तेय पुरुषस्य विपश्चितः इंद्रियाणि प्रमाथीनि हरन्ति प्रसभं मनः तानि सर्वाणि संयम्य युक्ता आसीत मत्परः वशे हि यस्येन्द्रियाणि तस्य प्रज्ञा प्रतिष्ठिता ध्यायतो विषयान् पुंसा संगस्तेषुपजायते संगात् संजायते कामः कामात् क्रोधोऽभिजायते क्रोधाद् भवति सम्मोहः सम्मोहात् स्मृतिविभ्रमः स्मृतिभ्रंशात् बुद्धिनाशो बुद्धिनाशात् प्रणश्यति रागद्वेष विमुक्तैस्तु विषयान् इन्द्रियश्चरन् आत्मवैश्यैर्विधेयात्मा ಪ್ರಸಾದಮಧಿಗಚ್ಚತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ನೀವು ಓದ್ತೀರಾ ಮಾತಾಜಿ ಈಗ? ಅಲ್ಲ, ನಾನ್ ಓದ್ಬಿಡ್ತೀನಿ, ಆಮೇಲೆ ಸೆಕೆಂಡ್ ಓದ್ ಶುರು ಮಾಡಿ. ಮಾತಾಜಿ. ಮಾತಾಜಿ ನಾನು ಓದ್ಲಾ? ಓದಿ ಮಾತಾಜಿ, ನೀವು ಓದಿ, ಆಮೇಲೆ ಓದ್ತೀನಿ ನಾನು. ಎಲ್ಲಿಂದ ಮಾತಾಜಿ? 65. 65. ಹರೇ ಕೃಷ್ಣ ಮಾತಾಜಿ. ನಾಸ್ತಿ ಬುದ್ಧಿರಯುಕ್ತ
युक्तस्य न चायुक्तस्य भावना न चाभावय 55 ಓದಿ ಮಾತಾಜಿ. 55 65. ಪ್ರಸಾದೇ ಸರ್ವ ದುಃಖಾನಾಂ प्रसादे सर्वदुःखानां हानिरस्योपजायते प्रसन्नचेतसो ह्याशु बुद्धिः पर्यवतिष्ठते नास्ति बुद्धिरयुक्तस्य न चायुक्तस्य भावना न चाभावयतः शान्तिः अशान्तस्य कुतः सुखम् इन्द्रियाणां हि चरतां यन्मनो विधीयते तदस्य हरति प्रज्ञां वायुर्नावग्नि वाम्भसि तस्माद् यस्य महाबाहो निगृहीतानि सर्वशः इन्द्रियाणीन्द्रियार्थेभ्यः तस्य प्रज्ञा प्रतिष्ठिता या निशा सर्वभूतानां तस्यां जागर्ति संयमी यस्यां जागृति भूतानि सा निशा पश्यतो मुनेः आपूर्यमाणमचल प्रतिष्ठं समुद्रमापः मेलुकोट आपूर्यमाणमचल प्रतिष्ठं समुद्रमापः प्रविशन्ति यद्वत् तद्वत् कामायं प्रविशन्ति सर्वे स शान्तिमाप्नोति न कामकामी विहाय कामान्यः सर्वान् पुमांश्चरति निःस्पृहः निर्ममो निरहङ्कारः स शान्तिमधिगच्छति येषा ब्राह्मी स्थितः पार्थ नैनां प्राप्य विमुह्यति स्थित्वा स्यामन्तकालेऽपि ब्रह्मनिर्वाणमृच्छति ॐ तत्सदिति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे सांख्ययोगो नाम द्वितीयोऽध्यायः हरे कृष्ण हरे कृष्ण 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 हरे 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 राम हरे राम 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 हरे हरे ಇನ್ನು 2 ಶ್ಲೋಕ ಓದಿ ಮಾತಾಜಿ. ತೃತೀಯ ಅಧ್ಯಾಯ. अथ तृतीयोऽध्यायः ಕರ್ಮಯೋಗ. ಮೇಲೆ ಕೊಟ್ಟೋಗ್ತಾ ಇದೆ ಮತ್ತೆ ಏನ್ ಓಡಿಸ್ತಾ ಇದ್ದೀರಾ? ಇಲ್ಲ ಇಲ್ಲ ಅಂದ್ರೆ ನೀವು ಮೇಲಕ್ಕೆ ಮಾಡ್ತಾ ಇದೀರಲ್ಲ ಅದು ನನ್ ಸ್ಕ್ರೀನ್ ಮೇಲೆ ಹೊಟ್ಟೋಗ್ತಾ ಇದೆ. ಅಥ ತೃತೀಯೋಧ್ಯಾಯಃ ಕರ್ಮಯೋಗಃ ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮಯಿ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯಾಮ್. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ ಓದಿ. ಮಾತಾಜಿ ಹರೇ ಕೃಷ್ಣ. 3rd ಚಾಪ್ಟರ್ ಮಾತಾಜಿ. 3ನೇದ್ರಿಂದ ಓದಿ. ಹಾ ಸರಿ ಮಾತಾಜಿ. ಶ್ಲೋಕ 3. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ ನ ಕರ್ಮಣಾಂ ಅನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಾಸನಾದೇವ ಸಿದ್ಧಿಂ ಸಮಧಿಗಚ್ಚತಿ ನ ಹಿ ಕಶ್ಚಿತ್ ಕ್ಷಣಮಪಿ
जातु तिष्ठत्य कर्म कृत् कार्यते हवशः कर्म सर्व प्रकृतिजैर्गुणैः कर्मेन्द्रियाणि संयम्य या आस्ते मनसा स्मरन् इन्द्रियार्थान् विमूढात्मा मिथ्याचारास उच्यते यस्त्विन्द्रियाणि मनसा नियम्यारभतेऽर्जुन कर्मेन्द्रियै कर्मयोगम् असक्ता सा विशिष्यते नियतं कुरु कर्म त्वं कर्म ज्यायो ह्यकर्मणः शरीरायत्रापि च ते न प्रसिद्धेद कर्मणाः यज्ञार्थात् कर्मणोऽन्यत्र लोकोऽयं कर्म बन्धनाः तदर्थं कर्म कौन्तेय मुक्तसङ्गा समाचर स यज्ञा प्रजा सृष्ट्वा पुरोवाचा प्रजापतिः अनेन प्रसविष्यद्वम् एष वोस्त्विष्टकामधुक् देवान् भावयतानेन ते देवा भावयन्तु वः परस्परं भावयन्तः श्रेयः परमवाप्स्यथ इष्टान् भोगान् हि वो देव दास्यन्ते यज्ञभाविताः तैर्दत्तान् प्रदयेभ्यो ಇಲ್ಲ ಬರ್ಲಿಲ್ಲ ಮಾತಾಜಿ तैर्दत्ताना प्रदायैभ्यो येभ्यः तैर्दत्तान् प्रदायेभ्यो तैर्दत्तान प्रदायैभ्यः एभ्यः तैर्दत्तान् प्रदायेभ्यः यो भुङ्क्तेस्तेन एव सः हरे कृष्ण लक्ष्मी पी एम माताजी ಹರೇ ಕೃಷ್ಣ ಮಾತಾಜಿ ಹೇಳ್ತೀನಿ. ಓದಿ 13ರಿಂದ ಓದಿ. ಆಯ್ತು ಮಾತಾಜಿ. ಶ್ಲೋಕ 13. ಯಜ್ಞಶಿಷ್ಟಾಶಿನ ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷೈಃ ಭುಂಜತೆ ತೇ ತ್ವಗಂ ಪಾಪಾಃ ಯೇ पचन्त्यात्मकारणात् अन्नात् भवन्ति भूतानि पर्जन्यादन्न संभवः यज्ञात् भवति पर्जन्यो यज्ञः कर्म समुद्भवः कर्म ब्रह्मोद्भवं विद्धि ब्रह्माक्षर समुद्भवं तस्मात् सर्वगतं ब्रह्म नित्यं यज्ञे प्रतिष्ठितम् एवं प्रवर्तितं चक्रं नानु वर्तयति यः अगायुरीन्द्रया रामो मोघं पार्थ स जीवति यस्त्वात्मरतिरेव स्यात् आत्मतृप्तश्च मानवः आत्मन्येव च सन्तुष्टः तस्य कार्यं न विद्यते नैव तस्य कृतेनार्थो न कृतेनेह कश्चन न चास्य सर्वभूतेषु कश्चिदर्थव्यपाश्रयः तस्मादसक्तः सततं कार्यं कर्म समाचर असक्तो ह्याचरन् कर्म परमाप्नोति पूरुषः कर्मणैव हि संसिद्धिम् आस्थिता जनकादयः लोकसङ्ग्रहमेवापि सम्पश्यन् कर्तुमर्हसि यद्यदाचरति श्रेष्ठः तत्तदेवेतरो जनः स यत्
प्रमाणं कुरुते लोकस्तदनुवर्तते न मे पार्थास्ति कर्तव्यं त्रिषु लोकेषु किञ्चन नानावाप्तमवाप्तव्यं वर्त एव च कर्मणि यदि हम ಹರೇ ಕೃಷ್ಣ. ಹರೇ ಕೃಷ್ಣ ಶೀಲಾದೇವಿ ಮಾತಾಜಿ ಬಂದಿದ್ದಾರೆ. ಧನ್ಯವಾದಗಳು. ಶೀಲಾದೇವಿ ಮಾತಾಜಿ ಓದಿ. ಅಷ್ಟೊತ್ತಿಂದ ಬರ್ತಾ ಇತ್ತು, ವೈಫೈ ಸರಿ ಇರ್ಲಿಲ್ಲ. ಯಾವತ್ ಮಾತಾಜಿ? 23. ಯದಿ ಏಹಂ ನ ವರ್ತೇಯಂ ಚಾತು ಕರ್ಮಣ್ಯ ತನ್ವಿತಃ ಮಮ ವರ್ತಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ ಉತ್ಸಿದೇಯರೆ ಮೇ ಲೋಕಾಃ ನ ಕುರ್ಯಾಂ ಕರ್ಮ ಚೇದಹಂ ಸಂಕರ್ಷಿತಾಂ ಉಪಹನ್ಯಾಮಿ ಮಾ ಪ್ರಜಾಃ ಸಕ್ತಾ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರ್ವಂತಿ ಭಾರತ ಕುರ್ಯಾದ್ ವಿದ್ವಾಂಸ್ತಥಾ ಸಕ್ತಃ ಚಕ್ಷುಶ್ಲೋಕಂ ಸಂಗ್ರಹಂ ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮ ಸಂಗಿನಾಂ ಜೋಷೋ ಯತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತಃ ಸಮಾಚರನ್ ಪ್ರಕೃತಿ ಕ್ರಿಯಾಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ ತತ್ವವಿತ್ ಮಹಾಬಾಹೋ ಗುಣಕರ್ಮ ವಿಭಾಗಯೋಃ ಗುಣಾಗುಣೇಷು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ ಪ್ರಕೃತಿರ್ಗುಣ ಸಂಮೂಢಾಃ ಸಂಜತ್ತೆ ಗುಣಕರ್ಮಸು ತಾನ ಕೃತ್ಸ್ನನ್ವಿದೋ ಮಂದಾನ್ ಕೃತ್ಸ್ನನ್ವಿನ್ ವಿಚಾಲಯತೆ ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾದಾತ್ಮ ಚೇತಸಾ ನಿರಾಶೀನ ನಿರ್ಮಮೋ ಭೂತ್ವಾ ಯದಸ್ವ ವಿಭೂತ್ಯರಾಃ ಯೇ ಮೇ ಮತ್ಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಃ ಶ್ರದ್ಧಾವಂತೋ ನ ಸೋಯಂತೋ ಮುಚ್ಯಂತೆ ತೇಪಿ ಕರ್ಮಭಿಃ ಏತ್ವೇತದಭ್ಯಸ್ಯಂತೋ ನಾನುತಿಷ್ಠಂತಿ ಮೇ ಮತಂ ಸರ್ವಜ್ಞಾನ್ ವಿಮೂಢೋಸ್ತಾನ ವಿದ್ಧಿ ನಷ್ಟಾನ ಚೇತಸಃ. ಧನ್ಯವಾದಗಳು ಮಾತಾಜಿ. ವನಿತಾ ಶೆಟ್ಟಿ ಮಾತಾಜಿ. ಧನ್ಯವಾದ. ವನಿತಾ ಶೆಟ್ಟಿ ಮಾತಾಜಿ. ಹಾ ಮಾತಾಜಿ ಓದ್ತೇನೆ. ಶ್ಲೋಕ 33 ಹಲೋ. ಹೌದು ಮಾತಾಜಿ. ಶ್ಲೋಕ 33. ಸದೃಶಂ ಚೇಷ್ಟತೆ ಸ್ವಸ್ಯ ಪ್ರಕೃತಿರ್ಜಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ ಇಂದ್ರಿಯಸ್ಯೇಂದ್ರಿಯಾರ್ಥೇ ರಾಗದ್ವೇಷೋ ವ್ಯವಸ್ಥಿತೋ ತಯೋರ್ನ ವಶಮಾಗಚ್ಚೇತ್ ತೌ ಸಸ್ಯ ಹಂತಿನೋ ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಅರ್ಜುನ ಉವಾಚ ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷಃ ಅನಿಚನ್ನಪಿ ವಾಸ್ನೇಯ ಬಲಾದಿವ ನಿಯೋಜಿತಃ. ಶ್ರೀ ಭಗವಾನುವಾಚ ಕಾಮ ಏಷ ಕ್ರೋಧ ಏಷ ರಜೋ ಗುಣ ಸಮುದ್ಭವಃ ಮಹಾಶನೋ ಮಹಾಪಾಪಾಂ ವಿದ್ಯೇನ ಮಿಹ ವೈರಿಣಂ ಧೂಮೇನ ವಿದ್ಯತೆ ವಹ್ನಿ ಯಥಾರ್ಧಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭ ತಥಾ ತೇನೇದಮಾವೃತಂ.
आवृतं ज्ञानमेतेन ज्ञानिनो नित्यवैरिणा कामरूपेण कौन्तेय दुष्परेणानलेन च इन्द्रियाणि मनोबुद्धिः अस्याधिष्ठानमुच्यते एतैर्विमोहयुतेश्यः ज्ञानामवृत्य देहिनम् तस्मात् त्वमिन्द्रियाण्यादो नियम्य भरतर्षभ पापाम्नं प्रजहिहेनं ज्ञानविज्ञाननाशनम् इन्द्रियाणि पराण्याहुः इन्द्रियेभ्यः परं मनः मनसस्तु परा बुद्धिः यो बुद्धे परतस्तु सः हरे ये कृष्ण बुद्धि हरे कृष्ण माताजी धन्यवाद हरे कृष्ण। एवं बुद्धे परं बुद्ध्वा संस्तभ्यात्मानमात्मना जहि शत्रुं महाबाहो कामरूपं दुरासदम्। ॐ तत्सदिति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे कर्मयोगो नाम तृतीयोऽध्यायः। हरे कृष्ण 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 हरे हरे, हरे राम 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 हरे हरे। अथ चतुर्थोऽध्यायः ज्ञानयोगः। श्रीभगवानुवाच इमं विवस्वते योगं प्रोक्तवानहमव्ययम् विवस्वान्मनवे प्राह मनुरिक्ष्वाकवे ब्रवीत्। एवं परम्परा प्राप्तम् इमं राजर्षयो विदुः। सकाले नेह महता योगो नष्टः परन्तप सा एवायं मया तेद्य योगः प्रोक्तः पुरातनः। भक्तोऽसि मे सखा चेति रहस्यं ह्येतदुत्तमम्। अर्जुन उवाच अपरं भवतो जन्म परं जन्म विवस्वतः कथमेतद्विजानीयां त्वमादौ प्रोक्तवानिति। श्रीभगवानुवाच बहूनि मे व्यतीतानि जन्मानि तव चार्जुन तान्यहं वेद सर्वाणि न त्वं वेत्त परन्तप। अजोऽपि सन्नव्ययात्मा भूतानां ईश्वरोऽपि सन् प्रकृतिं स्वाम् अधिष्ठाय सम्भवाम्यात्ममायया। यदा यदा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहं। परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे। जन्म कर्म च मे दिव्यम् एवं यो वेत्ति तत्त्वतः त्यक्त्वा देहं पुनर्जन्म नैति मामेति सोऽर्जुन। वीतराग भयक्रोधाः मन्मया मामुपाश्रिताः बहवो ज्ञानतपसा भूतमद्भावमागताः। ये यथा मां प्रपद्यन्ते तां तथैव भजाम्यहम्। मम वर्त्मानुवर्तन्ते मनुष्या पार्थ सर्वशः काङ्क्षन्तः कर्मणां सिद्धिं यजन्ता इह देवताः। क्षिप्रं हि मानुषे लोके सिद्धिर्भवति कर्मजा चातुर्वर्ण्यं मया सृष्टं गुणकर्म विभागशः तस्य कर्तारमपि मां विद्युत्कर्तारम् अव्ययम्। हरे कृष्ण माताजी। ಧನ್ಯವಾದಗಳು ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ, ಬಿ ಮಲ್ಲಜಮ್ಮ ಮಾತಾಜಿ, ಭಾಗ್ಯಲಕ್ಷ್ಮಿ ಮಾತಾಜಿ. 5 ಹೇಳಿಸ್ತೀರಾ 10 ಹೇಳಿಸ್ತೀರಾ ಮಾತಾಜಿ? ಕೃಷ್ಣ ಮಾತಾಜಿ. 5 ಆಗ್ತದೆ, 5 5 ಹೇಳಿಸಿ ಮಾತಾಜಿ, 5 ಹೇಳಿಸಿ. ಹೇಳ ಮಾತಾಜಿ. ಹಾ. ನಾಮಾಂ ಕರ್ಮಾಣಿ ಲಿಪ್ಪಂತಿ ನಾಮೇ ಕರ್ಮ ಫಲೇ ಸ್ಪೃಹಾ ಇತಿ ಮಾಂ ಯೋ ವಿಜಾನಾತಿ ಕರ್ಮಭಿರ್ನ ಸ ಬಧ್ಯತೆ. ಏವಂ ಜ್ಞಾತ್ವಾ ಕೃತಂ ಕರ್ಮ
पूर्वैरपि मुमुक्षुभिः कुरु कर्मैव तस्मात् त्वं पूर्वैः पूर्वतरं कृतं किं कर्म किमं कर्मेति कवयोऽप्यत्र मोहितः तत्ते कर्म प्रवक्ष्यामि यज्ञत्वा मोक्षसे शुभम् कर्मण्यपि बोधव्यं च विकर्मणः अकर्मण्यश्च बोधव्यं गहना कर्मणो गतिः कर्मण्ये कर्म ह्यः पश्चात् अकर्मणि च कर्म यः सा बुद्धिमान् मनुष्येषु सा युक्ता कृष्णकर्मकृत् यस्य सर्वे समारम्भः कामसङ्कल्पवर्जितः ज्ञानाग्निदग्धकर्माणां तामहो पण्डितं बुधः त्यक्त्वा कर्मफलसङ्गं नित्यतृप्तो निराश्रयः कर्मण्यभिप्रवृत्तोऽपि नैव ಮತ್ತೆ ಹೇಳ್ಬಿಟ್ರು ಇವರು किञ्चित् करोति सः ಮಾತಾಜಿ ಐದಲ್ವಾ ಧನ್ಯವಾದಗಳು ಮಾತಾಜಿ. ಎಲ್ಲ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. 5 ಶ್ಲೋಕ ಓದು. ಐದೈದು ಓದಿ. ಬಿ ಮಲ್ಲಜಮ್ಮ ಮಾತಾಜಿ. ಮಾತಾಜಿ ಇದು ಯಾವುದು ಮಾತಾಜಿ? 21. ನಿರಾಶ್ರಯ ಚಿತ್ತಾತ್ಮ ವ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ ಯದೃಚ್ಛಾ ಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ನಮಃ ಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ ಗತ ಸಂಗಸ್ಯ ಮುಕ್ತಸ್ಯ ಜ್ಞಾನವಸ್ಥಿತಚೇತಸಃ ಯಜ್ಞಾಯಾಚರತ ಕರ್ಮ ಸಮಗ್ರಂ ಪ್ರವಿಲೀಯತೆ. ಇನ್ ಮುಂದೆ ಮಾಡಿ ಮಾತಾಜಿ. ಬ್ರಹ್ಮ ಪರ್ಣಂ ಬ್ರಹ್ಮ ಆವಿಹಿ ಬ್ರಹ್ಮಜ್ಞ ಬ್ರಾಹ್ಮಣಾಹುತಂ ಬ್ರಾಹ್ಮಣ್ಯೌತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಃ ದೈವಮೇವ ಪರೇ ಯಜ್ಞಂ ಯೋಗಿನಂ ಪರ್ಯುಪಾಸತೆ ಬ್ರಹ್ಮಜ್ಞ ವಾ ಪರೇ ಯಜ್ಞಂ ಯಜ್ಞೇನೈವೋಪಜುಯತಿ. ಧನ್ಯವಾದಗಳು ಮಾತಾಜಿ. ಚೆಲುವಮ್ಮ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಚೆಲುವಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೋತ್ರಾಣಿ ಇಂದ್ರಿಯಾಣಿ ಸಂಗಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನನ್ಯ ಇಂದ್ರಿಯಾಗ್ನಿಷು ಜುಹ್ವತಿ ಸರ್ವ ಇಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೆ ಆತ್ಮ ಸಂಯಯ ಯೋಗಾಗ್ನ ಯೋಗ ಮಾತಾಜಿ ಯೋಗಾಗ್ನೌ ಜುಹ್ವತಿ ಜ್ಞಾನದೀಪಿತೆ ದ್ರವ್ಯಯಾಜ್ಞಸ್ತಪೋಯಾಗ್ನಃ ಯೋಗಯಜ್ಞಸ್ತತಾ ಪರೇ ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ಯತಃ ಸಂಶಿತಾ ರತಾಃ ಅಪಾನೆ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಪ್ರಾಣಾಪಾನಗತಿರುದ್ಧ್ವಾ ಪ್ರಾಣಾಯಾಮ ಪರಾಯಣಃ ಅಪರೇ ನಿಯತಾಹಾರಃ ಪ್ರಾಣಾನ್ ಪ್ರಾಣೇಷು ಜುಹ್ವತಿ ಸರ್ವೇಪ್ಯೇತೆ ಯಜ್ಞವಿದೋ ಯಜ್ಞಕ್ಷಪಿತ ಕಲ್ಮಷಾಃ ಯಜ್ಞಶಿಷ್ಟಾಮೃತ ಭುಜೋ ಯಾಂತಿ ಬ್ರಹ್ಮ ಸನಾತನಂ.
ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕವಿತಾ ಮಣಿ ಮಾತಾಜಿ ಓದಿ. ಕವಿತಾ ಮಣಿ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ. ಕವಿತಾ ಮಣಿ ಮಾತಾಜಿ ಓದಿ ಮಾತಾಜಿ. ಮಾತಾಜಿ ಶ್ಲೋಕ 31 ಮಾತಾಜಿ. ಹಾ ಮಾತಾಜಿ. ನಾಯಂ ಲೋಕಸ್ಯ ಯಜ್ಞಸ್ಯ ಕುತೋನ್ಯಃ ಕುರು ಸತ್ತಮಂ ಏವಂ ಬಹುವಿಧ ಯಜ್ಞಾಃ ತಥಾ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ಧಿ ತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷ್ಯಸೇ ಶ್ರೇಯಾನ್ ದ್ರವ್ಯಮಯಾದ್ ಯಜ್ಞಾದ್ ಯಜ್ಞಯಜ್ಞಃ ಪರಂತಪ ಸರ್ವಕರ್ಮಾಲಿ ಕಿಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ತದ್ವಿದ್ಧಿ ಪ್ರಾಣಿಪಾತೇನ ಪರಿಪ್ರಶ್ನೇನ ದೇವಯಾ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ ಯಜ್ಞಾತ್ವನ ಪುನರ್ಮೋಹಂ ದೇವಯಸ್ಯಾಸಿ ಪಾಂಡವ ಯೇನ ಭೂತಾನ್ಯ ಶೇಷಣ ದ್ರಾಕ್ಷಸ್ಯಾತ್ಮನ್ಯಥೋ ಮಯಿ ಅಪಿ ಚೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಜ್ಞಾನಾಪ್ಲವೇನೈವ ವೃಜೀನಂ ಸಂತರಿಷ್ಯಸಿ ತೈದಾಂಸಿ ಸಮಿद्धೋಗ್ನಿಃ ಭಸ್ಮಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿಃ ಸರ್ವಕರ್ಮಾಣಿ ಭಸ್ಮಾತ್ ಕುರುತೆ ತಥಾ ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧಿಃ ಕಾಲೇನಾತ್ಮನಿ ವಿಂದತಿ ಶ್ರದ್ಧವಾನ್ ಲಭತೆ ಯಜ್ಞಂ ತತ್ಪರಃ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾತಿ ಗಚ್ಚತಿ ಅಗ್ನಾಶ್ಚ ದದಾನಶ್ಚ ಸಂಶಯಾತ್ಮ ವಿನಶ್ಯತಿ ನಾಯಂ ಲೋಕಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ ಯೋಗ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 41. ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬಧ್ನಂತಿ ಧನಂಜಯ ತಸ್ಮಾದಜ್ಞಾನ ಸಂಭೂತಂ ಜ್ಞಾನಾಸಿನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಂ ಅತಿಷ್ಠೋತ್ತಿಷ್ಠ ಭಾರತ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೆ ಶ್ರೀಕೃಷ್ಣಾರ್ಜುನ ಸಂವಾದೆ ಜ್ಞಾನ ಯೋಗೋ ನಾಮ ಚತುರ್ದಶೋಧ್ಯಾಯಃ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಇನ್ನೂರು ಓದಿ ಮಾತಾಜಿ. ಓದಿ ಮಾತಾಜಿ. ಮೇಲ್ಕೊಡೋದು. ಅಥ ಪಂಚಮೋಧ್ಯಾಯಃ ಕರ್ಮ ಸನ್ಯಾಸ ಯೋಗಃ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಛ್ರೇಯಯೇತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಶ್ರೀಭಗವಾನುವಾಚ ಸನ್ಯಾಸಃ ಕರ್ಮಯೋಗಶ್ಚ ನಿಶ್ರೇಯಸಕರಾ ಉಭೌ ತಯೋಸ್ತೋ ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಜ್ಞೇಯಃ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ. ಜ್ಞೇಯಃ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಮಂಜುಳಾ ಮಾತಾಜಿ. ಮಂಜುಳಾ ಹಾಲ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5 ಮಾತಾಜಿ. 4 ಹಾಲ್ 6 ಶ್ಲೋಕ
ಸನ್ಯಾಸಸ್ತು ಮಹಾಬಾಹೋ. ಹರೇ ಕೃಷ್ಣ. ಏನು ಆಯ್ತು ಮಾತಾಜಿ? ಮಾತಾಜಿ ಶ್ಲೋಕ 4 ಓದಿ. ಹಾ ಮಾತಾಜಿ. 4 ಓದಿ ಮಾತಾಜಿ. ಮಾತಾಜಿ 4. ಸಾಂಖ್ಯ ಯೋಗೌ ಕೃತಗ್ಬಾಲಾಃ ಪ್ರವದಂತಿ ನ ಪಂಡಿತಾಃ ಏಕಮ್ಯಾಪ್ಯಸ್ಥಿತಃ ಸಮ್ಯಕ್ ಉಭಯೋರ್ವಿಂದಂತೆ ಫಲಂ ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತತ್ ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಯಾ ಪಶ್ಯತಿ ಸ ಪಶ್ಯತಿ ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಮಯೋಗತಃ ಯೋಗಮುಕ್ತೋ ಮುನಿರ್ಬ್ರಹ್ಮ ನಾಚಿರೇಣಾಧಿಗಚ್ಚತಿ ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ ನೈವ ಕಿಂಚಿತ್ ಕರೋಮಿತಿ ಯತ್ತೋ ಮನ್ಯತೆ ತತ್ವವೇತ್ ಪಶ್ಯನ್ ಕೃಷ್ಣಂ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ಪಹನ್ ಧನ್ಯವಾದಗಳು ಮಾತಾಜಿ. ಓದಿ. ಲಲಿತಾ ಪೂಜಾದು ಮಾತಾಜಿ. ಲಲಿತಾ ಪೂಜಾದು ಮಾತಾಜಿ ಓದಿ. ಪ್ರಲಾಪನ್ ವಿಸರ್ಜನ್ ಘನನ್. ಲಲಿತಾ ಪೂಜಾದು ಮಾತಾಜಿ. ಲಕ್ಷ್ಮೀ ಪ್ರಿಯಂ ಮಾತಾಜಿ. ಯಾವ್ದು ಮಾತಾಜಿ? 9ನೇ ಶ್ಲೋಕದಿಂದ ಸ್ಟಾರ್ಟ್ ಮಾಡಿ. ಲಲಿತಾ ಪೂಜಾದು ಮಾತಾಜಿ ಓದ್ಲಿ. ಲಕ್ಷ್ಮೀ ಪ್ರಿಯಂ ಮಾತಾಜಿ ನಿಲ್ಲಿ. ಲಲಿತಾ ಪೂಜಾದು ಮಾತಾಜಿ ಓದ್ಲಿ. ಲಕ್ಷ್ಮೀ ಪ್ರಿಯಂ ಮಾತಾಜಿ ಓದಿ ಮಾತಾಜಿ. ಓದ್ತೀನಿ ಮಾತಾಜಿ. 10ನೇ ಶ್ಲೋಕದಿಂದ ಅಲ್ವಾ ಮಾತಾಜಿ? ಅಲ್ಲ, 9ನೇ ಶ್ಲೋಕ. 9ನೇ ಶ್ಲೋಕದಿಂದ ಓದಿ. ಓದ್ತೀನಿ ಮಾತಾಜಿ. ಪ್ರಲಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣಿಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್ ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಮಿವಾಂಬಸಾ ಕಾಯೇನ ಮನಸಾ ಬುದ್ಧ್ಯಾ ಕೈವಲೇಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾ ಆತ್ಮಶುದ್ಧಯೇ ಯುಕ್ತಃ ಕರ್ಮಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಠಿಕೀಂ ಅಯುಕ್ತಃ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ ಸರ್ವಕರ್ಮಾಣಿ ಮನಸಾ ಸನ್ಯಾಸ್ಯಾಸ್ತೆ ಸುಖಂ ವಶಿ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಲಲಿತಾ ಪೂಜಾದು ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. 14ರಿಂದ. ನಾದತ್ತೆ ಕಶ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ. 14 ಓದಿ ಮಾತಾಜಿ. 14. ನಾ ಕರ್ತೃತ್ವಂ. ಏನ್ ಮಾತಾಜಿ ಅದು? ನಾ ಕರ್ತೃತ್ವಂ. ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ನಾದತ್ತೆ ಕಶ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ ಜ್ಞಾನೇನ ತु ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಮಾದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ ತದ್ಬುದ್ಧಯಸ್ತದಾತ್ಮನಃ ತನ್ನಿಷ್ಠಾಸ್ತತ್ಪರಾಯಣಃ ಗಚ್ಚಂತ್ಯ ಪುನರಾವೃತ್ತಿಂ ಜ್ಞಾನನಿರ್ಧೂತ
निर्धूतकल्मषाः विद्या विनय सम्पन्ने ब्रह्मणे गविहस्तिनि शुनि चैव स्वपाके च पंडिता समदर्शिनः. ಇನ್ನು 5 ಶ್ಲೋಕ ಓದಿ ಮಾತಾಜಿ. इहैव तैर्जित सर्गो येषां येषां कामे मनः निर्दोषं हि समं ब्रह्म तस्मात् ब्रह्मणि ते स्थिताः. सप्रहृत्येष प्रियं प्राप्य नोद्विचेत् प्राप्य चाप्रियम् बुद्धिरसम्मूढो ब्रह्मविದ್ ब्रह्मणि ಸ್ಥಿತಃ. ಹರೇ ಕೃಷ್ಣ ಮಾತಾಜಿ. ಆಯ್ತಾ ಮಾತಾಜಿ? ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶೋಭಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಬಾಹ್ಯ ಸ್ಪರ್ಶೇಶ್ವಸಕ್ತಾತ್ಮ ವಿಂಧ್ಯಾತ್ಯಾತ್ಮನಿ ಯತ್ ಸುಖಂ ಸ ಬ್ರಹ್ಮ ಯೋಗ ಯುಕ್ತಾತ್ಮ ಸುಖಮಕ್ಷಯಮಶ್ನುತೆ. ಯೇ ಹಿ ಸಂಸ್ಪರ್ಶಜಾ ಭೋಗಃ ದುಃಖಯೋನಯ ಏವ ತೇ ಆದ್ಯಂತವಂತಃ ಕೌಂತೆಯ ನ ತೇಷು ರಮತೆ ಬುಧಃ. ಶಕ್ನೋತಿ ಹೈವ ಯೇ ಸೋಢುಂ ಪ್ರಾಕ್ಶರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತ ಸ ಸುಖೀ ನರಃ. ಯೋಂತ ಸುಖೋಂತರಾರಾಮಃ ತಥಾಂತ ಜ್ಯೋತಿರಮೇವಯಃ. ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತಾದಿಗಚ್ಚತಿ. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯಃ ಕ್ಷೀಣ ಕಲ್ಮಷಃ ಚೀನ ದ್ವೈಧಾ ಯತಾತ್ಮಾನಃ ಸರ್ವಭೂತ ಹಿತೇ ರತಾಃ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಧನ್ಯವಾದಗಳು ಮಾತಾಜಿ. ಪಾರ್ವತಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕಾಮ ಕ್ರೋಧ ವಿಯುಕ್ತಾನಾಂ ಯತೀನಾಂ ಯತ ಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಷೈವಾಂತರೆ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಭ್ಯಾಂತರಚಾರಿಣೌ ಯತೇಂದ್ರಿಯ ಮನೋಬುದ್ಧಿಃ ಮುನಿರ್ಮೋಕ್ಷಪರಾಯಣಃ. ವಿಗತೇಚ್ಛಾ ಭಯಕ್ರೋಧೋ ಯಃ ಸದಾ ಮುಕ್ತ ಏವ ಸಃ ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಕರ್ಮ ಸನ್ಯಾಸ ಯೋಗೋ ನಾಮ ಪಂಚಮೋಧ್ಯಾಯಃ. ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶೋಭಾ ಭಟ್ ಮಾತಾಜಿ ಆಯ್ತು. ರೇಣುಕಾ ದೇವಿ ಮಾತಾಜಿ ಓದಿ. ಇಲ್ವಾ ರೇಣುಕಾ ದೇವಿ ಮಾತಾಜಿ? ಭಗವದ್ಗೀತಾ ಷಷ್ಠೋಧ್ಯಾಯಃ ಆತ್ಮಸಂಯೋಗಃ ಧ್ಯಾನಯೋಗ. ಶ್ರೀಭಗವಾನುವಾಚ ಅನಾಶ್ರಿತಃ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ಚಾಕ್ರಿಯಃ. ಯಂ ಸನ್ಯಾಸಮಿತಿ ಪ್ರಾಹುಃ ಯೋಗಂ ತಂ ವಿದ್ಧಿ ಪಾಂಡವ. ನ ಹಸನ್ನಸ್ಥ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಆರುರುಕ್ಷೋರ್ಮೋನೇರ್ಯೋಗಂ ಕರ್ಮ ಕಾರಣಮುಚ್ಯತೆ. ಯೋಗಾರೂಢಸ್ಯ ತಸ್ಸೈವ ಶಮಃ ಕಾರಣಮುಚ್ಯತೆ. ಯದಾ ಹಿನೇಂದ್ರಿಯಾರ್ಥೇಷು ನ ಕರ್ಮಸ್ವನುಸೃಜ್ಯತೆ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಉದ್ಧರೇದಾತ್ಮನಾತ್ಮಾನಂ
नात्मानमवसादयेत् आत्मैव ह्यात्मनो बन्धुः आत्मैव रिपुरात्मनः. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಮಂಜುಳಮ್ಮ ಸಿವಿ ಮಾತಾಜಿ ಓದಿ. ಇವರು ರಾಜೇಶ್ವರಿ ಇದ್ದಾರೆ. ಲೈನ್ ಅಲ್ಲಿ ಒಬ್ಬ ಮಾತಾಜಿ. ಮಂಜುಳಮ್ಮ ಸಿವಿ ಮಾತಾಜಿ. ಹರೇ ಹರೇ ಕೃಷ್ಣ ಮಾತಾಜಿ. ಬಂಧುರಾತ್ಮಾತ್ಮನಸ್ತಸ್ಯ ಯೋ ನಾತ್ಮನಾಜಿತಃ ಅನಾತ್ಮಾನಸ್ತು ಶತ್ರುತ್ವೇ ತ್ವೈವ ಶತ್ರುವತ್ ಜಿತಾತ್ಮನಃ ಸಂರಕ್ಷ್ಯ ಸುಖದುಃಖೇಷು ಸಮಾನಯೋಃ ದಾರಿದ್ರ್ಯತಾತ್ಮಾ ಪ್ರಿಯಃ ಯುಕ್ತಜ್ಞೇಶೋऽಪಿ ಸಮಲೋಷ್ಟ್ರಸಖಾಂಚನಃ ಸುವೃಂದಿತಾತ್ರಿಯದಾಸೀನಃ ಮಧ್ಯಸ್ಥಾದ್ವೇಷ್ಯ ಬಂಧುಷು ಸಾಧುಸ್ವಪಿ ಚ ಪಾಪೇಷು ಸಬುದ್ಧಿರ್ವಶಿಷ್ಯತೆ ಯೋಗಿ ಸತತಂ ಆತ್ಮಾನಂ ಸ್ಥಿತಃ ಏಕಾಕೀ ಚಿತ್ತಾತ್ಮಾ ಪರಿಗ್ರಹಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ ಓದಿ. ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಆನಂದದಿಂದ. ಓಕೆ ಮಾತಾಜಿ. ಶುಚೌ ದೇಶೆ ಪ್ರತಿಷ್ಠಪ್ಯ ಸ್ಥಿರಮಾನಸಮಾತ್ಮನಃ ನಾತ್ಯುಚ್ಚಿತ್ರಂ ತಂ ನಾತಿ ನೀಚಂ ಚೈಲಜಿನಕುಶೋತ್ತರಂ ತತ್ರೈಕಾಗ್ರಂ ಮನಃ ಕೃತ್ವಾ ಯಥಚಿತ್ತೇಂದ್ರಿಯ ಕ್ರಿಯಃ ಉಪವಿನ್ಯಾಸನೆ ಜುಂಜ್ಯಾತ್ ಯೋಗಮಾತ್ಮ ವಿಶುದ್ಧಯೇ ಸಮಂ ಕಾಯ ಶಿರೋ ಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಹಂ ದಿಶಾಶ್ಚ ನವಲೋಕಯನ್ ಪ್ರಶಾಂತಾತ್ಮ ವಿಗತಭೀಃ ಬ್ರಹ್ಮಚಾರಿಣೀ ರತೆ ಸ್ಥಿತಃ ಮನಸಂ ಸಂಯಮ್ಯ ಮಚ್ಚಿತ್ತೋ ಯುಕ್ತಃ ಸೀತ ಮತ್ಪರಃ ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿ ನಿರ್ವಾಣ ಪರಮಾಂ ಮಧಿಗಚ್ಚತಿ ಸಂಸ್ಥಾಮಧಿಗಚ್ಚತಿ. ಧನ್ಯವಾದಗಳು ಮಾತಾಜಿ. ಕೃಷ್ಣ ಮಾತಾಜಿ. ಧನ್ಯವಾದ. ರಂಜನಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 14. ನಾತ್ಯಶ್ನತಸ್ತು ಯೋಗೋಸ್ತಿ ನ ಚೈಕಾಂತಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ ಯದಾ ವಿನಿಯತಂ ಚಿತ್ತಂ ಆತ್ಮನ್ಯೇವಾವತಿಷ್ಣತೆ ಸ್ಪೃಹಃ ಸರ್ವಕಾಮೇಭ್ಯೋ ಯುಕ್ತಯುಚ್ಯುಚ್ಯತೆ ತದಾ ತಥಾ ಯಥಾ ದೀಪೋ ನಿವಾತಸ್ಮೋ ನೇಂಗತೆ ಸೋಪಮಾ ಸ್ಮೃತಾ ಯೋಗಿನೋ ಯತ ಚಿತ್ತಸ್ಯ ಯುಜ್ಯತೋ ಯೋಗಮಾತ್ಮನಃ ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯಾ ಯತ್ತ ಚೈವಾತ್ಮನಾತ್ಮಾನಂ
ಪಶ್ಯನ್ ಪಶ್ಯನ್ನಾತ್ಮನಿ ತುಷ್ಯತಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ರೇಖಾ ಮಾತಾಜಿ. ರೇಖಾ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸುಖಮಾಂತ್ಯಂತಿಕಂ. ಹಾ ಮಾತಾಜಿ. ಸುಖಮಾಂತ್ಯಂತಿಕಂ ಯದ್ದತ್ ಬುದ್ಧಿಗ್ರಾಹ್ಯಂ ಮತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೇನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ ತಂ ವಿದ್ಯಾ ದುಃಖ ಸಂಯೋಗಂ ವಿಯೋಗಂ ಯೋಗ ಸನ್ನಿತಂ ಸ ನಿಶ್ಚಯನ್ ಯೋಕ್ತವ್ಯೋ ಯೋಗ ನಿರ್ವೀಣ ಚೇತಸಾ ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನ್ ಶೇಷತಃ ಮನಸ್ಸೈವೇಂದ್ರಿಯಗ್ರಾಮಂ ವಿನಿಯಮ್ಯ ಸಮಂ ತತಃ ಶನೈ ಶನೈರುಪರಮೇತ್ ಬುದ್ಧ್ಯಾ ಧೃತಿಗೃಹೀತಯಾ ಆತ್ಮಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ವನಿತಾ ಶೆಟ್ಟಿ ಮಾತಾಜಿ. ವನಿತಾ ಶೆಟ್ಟಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮೈತತ್ ಆತ್ಮನ್ಯೇವಾವಶಂ ನಯೇತ್ ಪ್ರಶಾಂತ ಮನಸಂ ಹೇನಂ ಯೋಗೀನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಂ ಕಲ್ಮಷಂ ಯುಂಜನ್ ಏವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮಾ ಸರ್ವತ್ರ ಸಮದರ್ಶನಃ ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ತಚ ಮೇ ನ ಪ್ರಣಶ್ಯತಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 31. ಹಾ ಮಾತಾಜಿ. ಶ್ಲೋಕ 31. ಸರ್ವಭೂತಸ್ಥಿತಂ ಸ್ಥಿತಂ ಯೋ ಮಾಂ ಭಜತ್ಮೇಕಂ ಭಜತ್ಯೇಕತ್ವಮಾಸ್ಥಿತಃ ಸರ್ವತ್ರ ವರ್ತಮಾನೋಪಿ ಸ ಯೋಗಿ ಮಯಿ ವರ್ತತೆ ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸ ಯೋಗಿ ಪರಮೋ ಮತಃ. ಅರ್ಜುನ ಉವಾಚ ಯೋಯಂ ಯೋಗಸ್ತ್ವಯಾ ಪ್ರೋಕ್ತಂ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಸ್ಥಿತಂ ಸ್ಥಿರಾಂ ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಶ್ರೀ ಭಗವಾನುವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಮಾತಾಜಿ. ಧನ್ಯವಾದಗಳು ಮಾತಾಜಿ. ಪ್ರಭುಜಿ ಧನ್ಯವಾದಗಳು. ಪ್ರಭುಜಿ ಧನ್ಯವಾದ ಮಾತಾಜಿ. ಮಾತಾಜಿ ಮೇಲೆ ಮಾಡಿ ಮಾತಾಜಿ. ಹರೇ ಕೃಷ್ಣ. ನಾನೇ ಓದ್ತೀನಿ. ಅಸಂಯತಾತ್ಮನ ಯೋಗೋ ದುಷ್ಪ್ರಾಪ ಇತಿ ಮೇ ಮತಿಃ ವಶ್ಯಾತ್ಮನಾ ತು ಯತತಾ ಶಕ್ಯೋ
वाप्तुम् उपायत। अर्जुन उवाच अयति श्रद्धयोपेतो योगो चलितमानसः अप्राप्य योगसंसिद्धिं कां गतिं कृष्ण गच्छति। कश्चिन्नो भयविभ्रष्टः छिन्नाभ्रमिव नश्यति। अप्रतिष्ठो महाभावो विमूढो ब्रह्मणापति। माताजी मेले ಮಾಡಿ माताजी। ये तन्मे संशयं कृष्ण चेत्तुं हरस्य चेतस ये तन्मे संशयं कृष्ण चेत्तुं हरस्य शेषतः त्वदन्य संशयस्यास्य चेता नायुपपद्यते। श्री भगवानुवाच पार्थ नैवेह नामुत्र विनाशस्तस्य विद्यते न हि कल्याणकृत् कश्चित् दुर्गतिं तात गच्छति। हरे कृष्ण माताजी, ಧನ್ಯವಾದಗಳು ಮಾತಾಜಿ. ನೀವು ಓದಿ ಮಾತಾಜಿ. प्राप्य पुण्यकृतां लोकान् उषित्वा शाश्वती समाः शुचीनां श्रीमतां गेहे योगभ्रष्टोऽभिजायते अथवा योगिनामेव कुले भवति धीमताम् एतद्धि दुर्लभतरं लोके जन्म यदीदृशं तत्र तं बुद्धिसंयोगं लभते पौर्वदैहिकं यतते च ततो भूयः संसिद्धौ कुरु नन्दन पूर्वाभ्यासेन तेनैव ह्रियते ह्यवशोऽपि सः जिज्ञासुरपि योगस्य शब्दब्रह्माति वर्तते प्रयत्नाद्यतमानस्तु योगी संशुद्ध किल्बिषः अनेकजन्म संसिद्धः ततो याति परां गतिं. ಧನ್ಯವಾದಗಳು ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ ಓದಿ. ಮತ್ತೆ 5 ಓದಿಸ್ಬಿಡಿ ಮಾತಾಜಿ, ಇನ್ನು 116 ಶ್ಲೋಕ ಇದೆ. ಮಾತಾಜಿ ಬಿ ಮಲ್ಲಜಮ್ಮ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ ಯಾವ್ದು ಓದ್ಬೇಕು ಮಾತಾಜಿ? 46. ತಪಸ್ವಿ ಯೋಗಿ ಜ್ಞಾನಿ ಬೋಪಿ ಮತೋಧಿಕಾಃ ಕರ್ಮಭ್ಯಾಚ್ಛಾದಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಃ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತ ತಮೋ ಮತಃ. ಓಂ ತತ್ಸತ್ ಇತಿ ಶ್ರೀ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೆ ಆತ್ಮ ಸಂಯೋಗ ಯೋಗಾನಾಂ ಷಷ್ಠೋಧ್ಯಾಯಃ. हरे कृष्ण 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 हरे 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 राम 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 हरे हरे. ಇನ್ನು 3 ಓದಿ ಮತ್ತೆ. ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ. ಬಿ ಮಲ್ಲಜಮ್ಮ ಮಾತಾಜಿ ಹೇಳಿ ಮಾಡಿ. ಕಂಟಿನ್ಯೂ ಮಾಡ್ಲಾ? ಮಧ್ಯೆ ಭಗವದ್ಗೀತಾ ಯಥಾರೂಪ ಅಧ್ಯಾಯ 7 ಅಥ ಸಪ್ತಮೋಧ್ಯಾಯ ಜ್ಞಾನ ವಿಜ್ಞಾನ ಯೋಗ ಭಗವಜ್ಞಾನ. ಶ್ರೀ ಭಗವಾನ್ ವಾಚ ಮಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರ ಮಾಂ ಯಥಾ ಜ್ಞಾನಸ್ಸಿ ತಶೃಣು. ಮಾತಾಜಿ ಇದು ತಶೃಣುನಾ? ತಶೃಣು. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಾಕ್ಷ್ಯಾಮ್ಯ ಶೇಷತಃ ಯಜ್ಞತ್ವಾ ನೇಹ ಭೂಯೋನ್ಯತ್ ಜ್ಞಾನಾತ್ತವ್ಯಮವಶಿಷ್ಯತೆ ಮನುಷ್ಯಾಣಂ ಸಹಸ್ರೇಣು
कच्चिद् यतति सिद्धैः यथा तामापि सिद्धानं कच्चिन्मा वेत्ति तत्त्वतः. ಧನ್ಯವಾದಗಳು ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ. ಹೇಳ್ತೀನಿ. ಭೂಮಿರಾಪೋ ನಲೋ ವಾಯುಃ ತಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಮ್ಮೆ ಭಿನ್ನಾ ಪ್ರಕೃತಿರಷ್ಟದಾ ಅಪರೇಯಾಮಿ ತತ್ವಾನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾ ಮಹಾಬಾಹೋ ಯಾಹೆದಂ ತಾರ್ತತೆ ಜಗತ್ ಏತದ್ಯೋನೀನಿ ಭೂತಾನಿ ಸರ್ವಾಣಿತ್ಯುಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭಾವ ಪ್ರಳಯಾಸ್ತತಾ ಮತ್ತ ಪರತರಂ ನಾನ್ಯಾತ್ ಕಿಂಚಿದಸ್ತಿ ಧನಂಜಯ ಮಹಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ರಸೋಹಮಪ್ಸೋ ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಣವ ಸರ್ವವೇದೇಷು ಶಬ್ದಾಕೆ ಪೌರುಷಂ ಋಷು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಚೆಲುವಮ್ಮ ಮಾತಾಜಿ ಓದಿ. ಚೆಲುವಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪುಣ್ಯೋ ಗಂಧಃ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾಸವೌ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಮತಾಮಸ್ಮಿ ತೇಜಸ್ವಿನಾಮಹಂ ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭಾಂ ये चैव सात्विका भावः राजसास्तमसाच्छहि मत्त हेवेति तान् विद्धि न त्वहं तेषु ते मयि. ಧನ್ಯವಾದಗಳು ಮಾತಾಜಿ. ಇನ್ನೊಂದು ಓದಿ ಮಾತಾಜಿ. त्रिभिर्गुणमयै भावै हेभिः सर्वमिदं जगत् मोहितं नाभिजानाति मामेभ्यः परमव्ययम्. ಧನ್ಯವಾದಗಳು ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ. ಕವಿತಾ ಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ ಮೊದಲು ಓದಿ. 14 ಮಾತಾಜಿ. ಮಾತಾಜಿ. ಶ್ಲೋಕ 14. ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರವದ್ಯಂತೆ ಮಾಯಾಮೇತಾಂ ತರಂತಿ ತೇ ನ ಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ರಾಧಮಾಃ ಪ್ರವೃತಜ್ಞಾನಂ ಅಸುರಂ ಭಾವಮಾಶ್ರಿತಾಃ ಚತುರ್ವಿಧಾ ಭಜನ್ ಜನಾ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥ ಅಹಂ ಸ ಚ ಪ್ರಿಯಃ.
उदारा सर्व एवैते ज्ञानी त्वात्मैव मे मम अस्तितः सहि युक्तात्मा ಮಾಮೇವಾನುತ್ತಮಾಂ ಗತಿಂ. ಧನ್ಯವಾದಗಳು ಮಾತಾಜಿ. ಕವಿತಾ ಮಣಿ ಮಾತಾಜಿ. ಕವಿತಾ ಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಃ ಸರ್ವಮಿತಿ ಸಮಹಾತ್ಮಾ ಸುರ್ಬಲಃ ಕಾಮೈಸ್ತೈಸ್ತಜ್ಞಾನಃ ಪದ್ಯಂತೆನ್ಯದೇವತಾಃ ತಂತಂ ನಿಯಮಾಮಸ್ಥಾಯ ಪ್ರಕೃತ್ಯಾ ನಿಯತಃ ಸ್ವಯಂ ಯೋ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯಾಚಲಾಂ ತಾಮೇವ ವಿದಧಾಮ್ಯಹಂ ಸತಯಾ ಶ್ರದ್ಧಯಾ ಯುಕ್ತಃ ತಸ್ಯ ರಾಧಾ ನ ಮೀಹತೆ ಲಭತೆ ಚ ತತಃ ತಾನ್ ಮಯ್ಯವಾ ವಿಹಿತಾನ್ ಹಿತಾನ್ ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಿ ಯಾಂತಿ ಮಾಮಪಿ. ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ರೇಖಾ ವಿಜಯಕುಮಾರ್ ಮಾತಾಜಿ, ನೀವು ಅನ್ಮ್ಯೂಟ್ ಆಗಿದ್ದೀರಿ. ಹರೇ ಕೃಷ್ಣ. ರೇಖಾ ಮಾತಾಜಿ ಅನ್ಮ್ಯೂಟ್ ಆಗಿದ್ದೀರಾ? ಓದ್ತೀರಾ? ಹೇಳ ಮಾತಾಜಿ ನಾನು. ಇಲ್ಲ ಬೇಡ, ಆರ್ಡರ್ ಬೇಡ. ಅಲ್ಲ, ಅವ್ರಿಗೆ ಅರ್ಜೆಂಟ್ ಎಲ್ಲಿಗಾದ್ರೂ ಹೋಗ್ಲಿಕ್ಕಿದೆಯಾ? ಎರಡನೇ ಸಲ ಅನ್ಮ್ಯೂಟ್ ಆದ್ರು ಅದಕ್ಕೆ. ಹೌದು. ರೇಖಾ ವಿಜಯಕುಮಾರ್ ಮಾತಾಜಿ ಓದ್ಲಿಕ್ಕಿದೆಯಾ? ಓಕೆ, ಇನ್ನು ನೆಕ್ಸ್ಟ್ ಕವಿತಾ ಮಣಿ ಆಯ್ತು. ಆಯ್ತು. ಮಂಜುಳಾ ಆವ್ ಮಾತಾಜಿ. ಮಂಜುಳಾ ಆವ್ ಮಾತಾಜಿ ಕೃಷ್ಣ ಮಾತಾಜಿ ಎಷ್ಟನೇದು ಮಾತಾಜಿ? 24. ಅವ್ಯಕ್ತಂ ವ್ಯಕ್ತಿ ಮಾಪಾನ್ನಾಂ ಮಾನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ ಮಮ ವ್ಯಯಮನುತ್ತಮಂ ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಯ ಸಮರುತ್ತಃ ಮೂಢೋऽಯಂ ನಾಭಿಜಾನಾತಿ ಲೋಕೋ ಮಾಮಜಂ ವ್ಯಯಂ ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದ ನ ಕಶ್ಚನ ಇಚ್ಛದ್ವೇಷ ಸಮುತ್ಥೇನ ದ್ವಂದ್ವಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ ಯೇಷಾಂ ತ್ವಂತ್ವಗತಂ ಪಾಪಂ ಜಾನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತಾಃ ಭಜಂತೆ ಮಾಂ ದೃಢಾರತಾಃ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಲಲಿತಾ ಪೂಜಾರಿ ಮಾತಾಜಿ. ಲಲಿತಾ ಪೂಜಾರಿ ಮಾತಾಜಿ. ಹಾ ಮಾತಾಜಿ. 29ನೇ ಶ್ಲೋಕ. ಜರಾ ಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಪತಂತಿ ಯೇ ತೇ ಬ್ರಹ್ಮ ತದ್ವಿದು ಕೃಷ್ಣಂ ಅಧ್ಯಾತ್ಮಂ ಕರ್ಮಚಾಲಿಚಾಖಿಲಂ ಸಾಧಿಭೂತಾದಿದೈವಂ ಮಾಂ ಸಾಧಿಯಜ್ಞಂ ಚ ಯೇ ವಿದುಃ ಪ್ರಯಾಣಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತಚೇತಸಃ. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾ ಉಪನಿಷತ್ತು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೆ ಜ್ಞಾನ ವಿಜ್ಞಾನ ಯೋಗೋ ನಾಮ ಸಪ್ತಮೋಧ್ಯಾಯಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಇನ್ನು 3 ಓದಿ ಮತ್ತೆ ಕಂಟಿನ್ಯೂ ಮಾಡಿ. ಭಗವದ್ಗೀತಾ ಯಥಾರೂಪ ಅಧ್ಯಾಯ 8 ಅಥ ಅಷ್ಟೋಮಧ್ಯ
अष्टमोऽध्यायः अक्षरब्रह्मयोगः भगवत्प्राप्ति श्लोक अर्जुन उवाच किं तद्ब्रह्म किमध्यात्मम् किं कर्म पुरुषोत्तम आदिभूतं च किं प्रोक्तम् अधिदैवं किमुच्यते अधियज्ञ कथं कोत्र देहिस्मिन् मधुसूदन प्रयाणकाले च कथं ज्ञेयोऽसि नियतात्मभिः श्रीभगवानुवाच अक्षरं ब्रह्म परमं स्वभावोऽध्यात्ममुच्यते भूतभावोद्भवकरो निसर्गकर्म ಸಂಗೀತಃ. ಧನ್ಯವಾದಗಳು ಮಾತಾಜಿ. ಶೋಭಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5. ಶ್ಲೋಕ 4. ಅಧಿಭೂತಂ ಶರೋ ನೀವು ಮ್ಯೂಟ್ ಆಗ್ಬೋದು ಮಾತಾಜಿ. अधिभूतं शरो भावः पुरुषश्चादिदैवतम् अधियज्ञोऽहमेवात्र देहे देहभृतां वरा अन्तकाले च मामेव स्मरन् मुक्त्वा कळेबरं ह्यः प्रयाति समद्भावं याति नास्त्यत्र संशयः यं यं वापि स्मरन् भावं त्यजत्यन्ते कळेबरं तं तमेवैति कौन्तेय सदा तद्भावभावितः तस्मात् सर्वेषु कालेषु मामानुस्मरयुध्य च मय्यर्पिता मनो बुद्धिः मामे वैश्यस्य संशयः अभ्यासयोगयुक्तेन चेतसा नान्यगामिना परमं पुरुषं दिव्यं याति पार्थानुचिन्तयन्. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಂಜುಳಮ್ಮ ಸಿವಿ ಮಾತಾಜಿ ಓದಿ. ಮಂಜುಳಮ್ಮ ಸಿವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕವಿಂ ಪುರಾಣ ಮನುಷ್ಯಾಶಿತಾರಂ ಹನುರಣೀಯಾಂ ಸಮುನ್ ಸ್ಮರೇದ್ಯಃ ಸರ್ವಸ್ಯಾಧಾತರಮಾಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಶತ್ತಾತ್ ಪ್ರಯಾಣಕಾಲೇ ಮನಸಾ ಚಾಲೇನ ಭಕ್ತ್ಯಾ ಯುಕ್ತಯೋಗಬಲೇನ ಚೈವ ಬೃಹೋಮರ್ತ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸಾತಂ ಪರಂ ಪುರುಷಮುಪ್ಯತಿ ದಿವ್ಯಂ ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯೋ ವಿತರಾಗಃ ಯದಿಚ್ಛಾತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯಯ ಸರ್ವದ್ವಾರಾಣಿ ಸಂಯಮ್ಯ ಮನೋವೃತ್ತಿ ನಿರುದ್ಯ ಚ ಮುಜ್ಞಾರಾಧ್ಯಾತ್ಮಾನಃ ಪ್ರಾಣಂ ಅಸ್ಥಿತೋ ಯೋಗಧಾರಣಂ ಯೋಮಿತ್ಯೋಕಾಕ್ಷರಂ ಬ್ರಹ್ಮ ವ್ಯಾಯಹರನ್ ಮಾಮನುಸ್ಮರನ್ ಯಃ ಪ್ರಹಾತಿ ತ್ಯಜನ್ ದೇಹಂ ಸಾಯಾತಿ ಪರಮಾಂ ಗತಿಂ. ಧನ್ಯವಾದಗಳು ಮಾತಾಜಿ. ರೇಣುಕಾದೇವಿ ಮಾತಾಜಿ ಓದಿ. ರೇಣುಕಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನನ್ಯಚೇತಃ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಗತಃ ಆಬ್ರಹ್ಮ ಭುವನಲೋಕಃ ಪುನರಾವರ್ತಿರ್ನೋರ್ಜುನಃ ಮಾಮುಪೇತ್ಯ ತೋ ಕೌಂತೇಯ ಪುನರ್ಜನ್ಮ ನ ವಿದ್ಯತೆ ಸಹಸ್ರಯುಗ ಪರ್ಯಂತಂ ಯದ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ತ್ರಿತೇಹೋ ರಾತ್ರೋ ವಿದೋ ಜನಃ ಅವ್ಯಕ್ತಾದವ್ಯಕ್ತಯ ಸರ್ವಾಃ ಪ್ರಭವಂತ್ಯಾಹ ರಾಗಮೇ
ರಾತ್ರಾಗಮೆ ಪ್ರಲೀಯಂತೆ ತತ್ರೈವಾವ್ಯಕ್ತಸಂಜ್ಞಕೆ. ಧನ್ಯವಾದಗಳು ಮಾತಾಜಿ. ಪೂರ್ಣಿಮಾ ಮಾತಾಜಿ ಹಾ ಮಾತಾಜಿ, ಎಷ್ಟನೇದು? 19 ಓದಿ ಮಾತಾಜಿ. ಭೂತಗ್ರಾಮ ಸಹಾಯೇವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೆ ವಶಃ ಪಾರ್ಥ ಪ್ರಭವತ್ಯಾಹರಾಗಮೆ ಪರಸ್ತಸ್ಮಾತ್ತು ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಃ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಿಶ್ಯತಿ ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹುಃ ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ದಾಮ ಪರಮಂ ಮಮ ಪುರುಷ ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ ಯತ್ರ ಕಾಲೇ ತ್ವನಾವೃತ್ತಿಂ ಚೈವ ಯೋಗಿನಃ ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಮಾತಾಜಿ ಫಿನಿಶ್ ಮಾಡ್ಲಿ ಮಾತಾಜಿ, ಮೇಲಕ್ಕೆ ಮಾಡಿ ಮಾತಾಜಿ, ಓದಿ ಮಾತಾಜಿ. ಹಾ ಮಾತಾಜಿ, 24 ಅಲ್ವಾ 25. ದಾಮೋ ರಾತ್ರಿಸ್ತತಾ ಜ್ಯೋತಿ ಜ್ಯೋತಿರ್ರಹ ಶುಕ್ಲ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತಾ ಗಚ್ಚಂತಿ ಬ್ರಹ್ಮವಿದೋ ಜನಾಃ. ದಾಮೋ ರಾತ್ರಿಸ್ತತಾ ಧೂಮೋ ರಾತ್ರಿಸ್ತತಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ ಶುಕ್ಲ ಕೃಷ್ಣೇ ಗತಿ ಹ್ಯೇತೆ ಜಗತಃ ಶಾಶ್ವತೆ ಮತೆ ಏಕಾಯ ವರ್ತತೆ ಪುನಃ ನೈತೆ ಶ್ರುತಿ ಪಾರ್ಥಜಾನನ್ ಯೋಗಿ ಮುಹ್ಯತೆ ಕಶ್ಚನ್ ತಸ್ಮಾತ್ ಸರ್ವೇಷು ಕಾಲೇಷು ಮತಜಿ ಸ್ಕ್ರೋಲ್ ಮಾಡಿ ತೇಷು ಯೋಗಯುಕ್ತೋ ಭವಾರ್ಜುನ ವೇದೇಷು ಯಜ್ಞೇಷು ತಪಸ್ಸು ಚೈವ ದಾನೇಷು ಯತ್ ಪುಣ್ಯಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಅಕ್ಷರಪರಬ್ರಹ್ಮ ಯೋಗೋ ನಾಮ ಅಷ್ಟಮೋಧ್ಯಾಯಃ. ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ 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 ಹರೇ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ ರಾಮ 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 ಹರೇ ಹರೇ ಹರೇ. ಹರೇ ಹರೇ. ಇನ್ನೂ 5 ಜನ ಇದಾರೆ ಮಾತಾಜಿ. ಹಾ ಮಾತಾಜಿ. MN ಸಾಯಿಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಅಥ ನವಮೋಧ್ಯಾಯಃ ರಾಜವಿದ್ಯಾ ರಾಜಗುಹ್ಯ ಯೋಗಃ. ಶ್ರೀ ಭಗವಾನ್ ವಾಚ ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನ ಸೂಯವೇ ಜ್ಞಾನಂ ವಿಜ್ಞಾನಂ ಸಹಿತಂ ಯಜ್ಜ್ಞಾತ್ವಾ ಮೋಕ್ಷಸೇ ಶುಭಾತ್. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಂ ಉತ್ತಮಂ ಪ್ರತ್ಯಕ್ಷವಗ್ಗಂ ಧರ್ಮಂ ಸುಸುಖಂ ಕರ್ತುಮವ್ಯಯಂ ಅಶ್ರದ್ಧಾದಾನಃ ಪುರುಷಃ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತ್ಮನಿ ಮಯಾ ತತ್ಸಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನಾಚಾಹಂ ತೇಷ್ವಸ್ಥಿತಃ ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೇಶ್ವರಂ. ಭೂತಭೃಂಚ ಭೂತಸ್ಥೋ ಮಮಾತ್ಮ ಭೂತಭಾವನಃ ಯಥಾಕಾಶಸ್ಥಿತೋ ನಿತ್ಯಂ ವಾಯು ಸರ್ವತೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿ ನಿತ್ಯೋಪಧಾರಯ. ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪದ್ವೋ ವಿಸೃಜಾಮ್ಯಹಂ ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ.
भूतग्राममिं विमं कृस्तम् अवशं प्रकृते वर्षात् न च मां तानि कर्माणि निबध्यानि धनञ्जय उदासीनवदासीनम् असक्तं तेषु कर्मसु मया दक्षेण प्रकृतिः सूयते सचराचरं हेतुनानेन कौन्तेय जगद्विपरिवर्तते. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ರಾಜೇಶ್ವರಿ ಮಾತಾಜಿ. ಹರೇ ಮಾತಾಜಿ. ಕೃಷ್ಣ. ರಾಜೇಶ್ವರಿ ಮಾತಾಜಿ, ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಾಜೇಶ್ವರಿ ಮಾತಾಜಿ, ರಂಜನಾ ಮಾತಾಜಿ, ರಂಜನಾ ಮಾತಾಜಿ ಹರೇ ಅನ್ಮ್ಯೂಟ್ ಕೃಷ್ಣ ಮಾಡ್ಕೊಳ್ಳಿ. ಮಾತಾಜಿ. ಅವಜಾನಂತಿ ಮಾ ಶ್ಲೋಕ 11. ಅವಜಾನಂತಿ ಮಾ ಮೂಢಾ ಮಾನುಷಿಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ ಮೋಘಾಶಾಮೋಘ ಕರ್ಮಣೋ ಮೋಘ ಜ್ಞಾನ ವಿಚೇತಸ ರಾಕ್ಷಸೀಮಾಸುರಿಂ ಚೈವ ಪ್ರಕೃತಿಂ ಮೋಹಿನಿಂ ಶ್ರಿತಾಃ ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ ಸತತಂ ಕೀರ್ತಯಂತೋ ಮಾಂ ಯಂತಶ್ಚ ದೃಢವ್ರತಾಃ ನಮಃ ಸಂತಶ್ಚ ಮಾಂ ಭಕ್ತ್ಯಾ ನಿತ್ಯಾಯುಕ್ತ ಉಪಾಸತೆ ಜ್ಞಾನಯಜ್ಞೇನ ಚಾಪ್ಯನ್ಯ ಯಜ್ಞಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಧನ್ಯವಾದಗಳು ಮಾತಾಜಿ. ಮಾತಾಜಿ. ರಾಜೇಶ್ವರಿ ಮಾತಾಜಿ, ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರಾಜೇಶ್ವರಿ ಮಾತಾಜಿ ಓದಿ ಮಾತಾಜಿ. 14 ಮಾತಾಜಿ. 14 ಓಕೆ ಮಾತಾಜಿ. ಅಹಂ ಕರ್ತೃರಹಂ ಯಜ್ಞಃ ಸ್ವಧಾಮಹಂ ಅಮಹಮೌಷಧಂ ಮತ್ರೋಹಮೇವಾಜ್ಯಂ ಅಹಂ ಅಗ್ನಿರಹಂ ಹುತಂ ಪಿತಾಹಮಸ್ಯ ಜಗತೋ ಮಾತಾ ಧಾತ ಪಿತಾಮಹಃ ವೇದಂ ಪವಿತ್ರಮೋಂಕಾರ ಋಕ್ಸಾಮ ಯಜುರೇವ ಚ ಗತಿರ್ಭರ್ತ್ರ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುರುತ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ ತಪಮ್ಯಹಮಹಂ ವರ್ಷಂ ನಿಗೃಣ ಮಾತಾಜಿ ಇದು ಗೊತ್ತಾಗ್ತಿಲ್ಲ. ನಿಗೃಹ್ಣಾಮ್ಯುತ್ಸೃಜಾಮಿ ಚ ನಿಗೃಹ್ಣಾಮ್ಯುತ್ಸೃಜಾಮಿ ಚ ಸೃಜಾಮಿ ಚ ಅಮೃತಂ ಚೈವ ಭೃತ್ಯಶ್ಚ ಸದಶ್ಚ ಅಮರ್ಜುನ ಸದಸಚ್ಚಾಹಮರ್ಜುನ ತ್ರೈವ ವಿದ್ಯಾ ಮಾಂ ಸೋಮ ಸುಭೂತ ಪಾಪಃ. ರಾಗ ಬರ್ತಿಲ್ಲ ಮಾತಾಜಿ. ಒಂದ ಲೈನ್ ಹೇಳ್ಕೊಟ್ರಿ ಮಾತಾಜಿ. ತ್ರೈವಿದ್ಯ ಮಾಂ ಸೋಮ ಪಾಪೂತ ಪಾಪಾಹ. ಹೇಳಿ. ತ್ರೈವಿದ್ಯ ಮಾಂ ಸೋಮ ಪಾಪೂತ ಪಾಪಾಹ ಯಜ್ರೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಪಶ್ಯಂತಿ ದಿವ್ಯಾನ್ ದಿವಿ ದೇವಭೋಗಾನ್
ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಓದಿದ ಮಾತಾಜಿ, ಸಾರಿ. ರೇಖಾ ವಿಜಯಕುಮಾರ್ ಮಾತಾಜಿ, ರಂಜನಾ ಮಾತಾಜಿ ಓದಿದ್ವಾ? ಓದದು. ಓದಿದ್ದು. ರೇಖಾ ಮಾತಾಜಿ, ರೇಖಾ ವಿಜಯಕುಮಾರ್ ಮಾತಾಜಿ, ಶೀಲಾದೇವಿ ಮಾತಾಜಿ, ರೇಖಾ ವಿಜಯಕುಮಾರ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶೀಲಾದೇವಿ ಮಾತಾಜಿ ಓದಿ. ಓದಿ ಮಾತಾಜಿ. 21ರಿಂದ ಓದಿ. तेतं भुक्त्वा स्वर्गलोकं विशालं क्षणे पुण्यमर्त्यलोकं विशन्ति एवं त्रयी धर्ममनुप्रपन्नाः गतागतं कामकाम लभ्यते अनन्या चिन्तयन्तो मां ये जनाः पर्युपासते तेषां नित्याभियुक्तानां योगक्षेमं वहाम्यहम् यप्यन्यदेवता भक्ताः यजन्ते श्रद्धयान्विता तेऽपि मामेव कौन्तेय यजन्ते विधिपूर्वकम् अहं हि सर्वयज्ञानां भोक्ता च प्रभरेव च न तु मामभिजानन्ति तत्त्वेनातच्छवन्ति ते यान्ति देवऋता देवान् पितॄन् यान्ति पितृऋताः भूतानि यान्ति भूतेज्या यान्ति मध्यजनोऽपि माम्. ಧನ್ಯವಾದಗಳು ಮಾತಾಜಿ. ವನಿತಾ ಮಾತಾಜಿ, ಹರೇ ಕೃಷ್ಣ. ವನಿತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ತದಾಸಿ ಯತ್ ತಪಸ್ಯಸಿ ಕೌಂತೇಯ ತತ್ ಪುಷ್ಪಮದರ್ಪಣಂ ಶುಭಾಶುಭಫಲೈರೇವಂ ಮೋಕ್ಷಸೇ ಕರ್ಮ ಬಂಧನೈ ಸನ್ಯಾಸ ಯೋಗಯುಕ್ತಾತ್ಮಾ ಯುಕ್ತೋ ಮಾಮುಪಶ್ಯಸಿ ಸಮೋಹಂ ಸರ್ವಭೂತೇಷು ನಾಮೇ ದ್ವೇಷೋಸ್ತಿ ನ ಪ್ರಿಯಃ ये भजन्ति तु मां भक्त्या मयि ते तेषु चाप्यहम् अपि चेत् सुदुराचारो भजते मामनन्यभाक् साधुरेवस्य मन्तव्या सम्यक् व्यवस्थितो हि सः. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ವೆಂಕಟೇಶ್ ಪ್ರಭುಜಿ, ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ 31ರಿಂದ ಓದಿ. 31 ಮಾತಾಜಿ. ಶ್ಲೋಕ 31. ಕ್ಷಿಪ್ರಂ ಭವತಿ ಧರ್ಮಾತ್ಮಾ ತಸ್ಪಶ್ಚಾಂತಿ ನಿಗಚ್ಚತಿ ಕೌಂತೇಯ ಪ್ರತಿಜಾನೀಹಿ ನಾಮೇ ಭಕ್ತಃ ಪ್ರಣಶ್ಯತಿ. ಮಾತಾಜಿ 32 ಓದ್ಬೇಕಾ ಮಾತಾಜಿ? ಪ್ರಭುಜಿ 5 ಶ್ಲೋಕ ಓದಿ. ಮಾತಾಜಿ. ಮಾಂ ಈ ಪಾರ್ಥ ವ್ಯಪಾಶ್ರಿತ್ಯ ಏಪಿ ಸ್ಯು ಪಾಪಯೋನಯಃ ಶ್ರೇಯೋ ವೈಶ್ಯಸ್ತಥಾ ಶೂದ್ರಃ ತೇಪಿ ಯಾಂತಿ ಪರಾಂ ಗತಿಂ ಕಿಂ ಪುನಃ ಬ್ರಾಹ್ಮಣ ಪುಣ್ಯಃ ಭಕ್ತಾ ರಾಜರ್ಷಯಸ್ತಥಾ ಅನಿತ್ಯಮಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ ಮನ್ಮನ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ರಾಜವಿದ್ಯಾ ರಾಜಗುಹ್ಯ ಯೋಗೋ ನಾಮ ನವಮೋಧ್ಯಾಯಃ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಕಂಟಿನ್ಯೂ ಮಾಡ್ಲಾ ಮಾತಾಜಿ? ಬೇಡ ಸಾಕು, ಆಯ್ತು.
ಇದು ಧನ್ಯವಾದ ಮಾತಾಜಿ. ನಾಡಿದ್ದು ಮಾಡೋಣ ರಿವಿಷನ್ 10ನೇ ಅಧ್ಯಾಯ. ಓಕೆ ಮಾತಾಜಿ. ಈಗ ಇನ್ನೊಂದೇ ಒಂದ್ 2 ಶ್ಲೋಕ ಮಾಡೋಣ. ಈ ರೇಖಾ ವಿಜಯಕುಮಾರ್ ಮಾತಾಜಿ ಅನ್ಮ್ಯೂಟ್ ಮಾಡ್ತೀರಾ? ಅಲ್ಲ ಪಾರ್ವತಮ್ಮ ಇದು ಹೊಸದ್ ಮಾತಾಜಿ ಮಾಡೋಣ ಅಂತ. ಮಾತಾಜಿ ಇನ್ನು 10 ಹರೇ ನಿಮಿಷ ಕೃಷ್ಣ ಇದೆ. ಮಾತಾಜಿ. ಮಾತಾಜಿ ಸಾಕು ಮಾತಾಜಿ ಇವತ್ತು. ಯಾಕೆ ಮಾಡ್ಲಿ ಬಿಡಿ ಮಾತಾಜಿ. ಯಾರದ್ ಸಾಕು ಅಂದಿದ್ದು? ಮಾತಾಜಿ 6:45 ಮಾಡಿದ್ರು. ಪಾರ್ವತಮ್ಮ ಮಾತಾಜಿ ಒಬ್ರು ಓದ್ಲಿಕ್ಕೆ ಬಾಕಿ ಇದ್ದಾರೆ ಮಾತಾಜಿ. ಅವ್ರು ಒಂದು 5 ಶ್ಲೋಕ ಓದ್ಲಿ. ಮತ್ತೆ ರೇಖಾ ಓದ್ಲಿ ವಿಜಯಕುಮಾರ್ ಮಾತಾಜಿ, ಮಾತಾಜಿ ಓದ್ಲಿ, ಅವರು ಓದ್ಲಿ. ಅನ್ಮ್ಯೂಟ್ ಮಾಡಿಕೊಳ್ಳಿಲ್ಲ. ಹೌದು, ಪಾರ್ವತಮ್ಮ ಮಾತಾಜಿ 5 ಶ್ಲೋಕ ಓದಿ ಮಾತಾಜಿ, ಮತ್ತೆ ಫಿನಿಶ್ ಮಾಡೋದು. ಓಕೆ ಮಾತಾಜಿ. ಶ್ರೀ ಭಗವಾನ್ ವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತ ಕಾಮ್ಯಯಾ ನ ಮೇ ವಿದುಃ ಸುರಗಣಾಃ ಪ್ರಭುವಂ ನ ಮಹರ್ಷಯಃ ಅಹರ್ಮಾರ್ದಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ ಯೋ ಮಾಮಜಮಾನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ಅಸೋ ಮೂಢಃ ಸ ಮರ್ತ್ಯೇಷು ಸರ್ವಪಾಪೈ ಪ್ರಮುಚ್ಯತೆ ಬುದ್ಧಿರ್ಜ್ಞಾನ ಸಮ್ಮೋಹಃ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚ ಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿಃ ತಪೋದಾನಂ ಯಶೋ ಯಶಃ ಭವಂತಿ ಭಾವಭೂತಾನಾಂ ಮತ್ತ ಏವ ಪೃಥಗ್ವಿದಾಃ. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ರೇಖಾ ವಿಜಯಕುಮಾರ್ ಮಾತಾಜಿ, ರೇಖಾ ವಿಜಯಕುಮಾರ್ ಮಾತಾಜಿ ಅನ್ಮ್ಯೂಟ್ ಮಾಡ್ತೀರಾ? ಅಂದ್ರೆ ನೀವೇ ಓದಿ ಮಾತಾಜಿ. ನೀವು ಅರ್ಧ ನಾನು ಅರ್ಧ ಓದಿ ನಿನ್ನೆ ಆಗಿರೋ ತನಕ ಓದ್ಬಿಡೋಣ. ಹರೇ ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವ ಮಾನಸಾ ಜಾತಾಃ ಯೇಷಾಂ ಲೋಕಾ ಇಮಾ ಪ್ರಜಾಃ ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋ ವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಮುದಾ ಭಾವ ಸಮನ್ವಿತಾಃ ಮಚ್ಚಿತ್ತಾ ಮದ್ಗತಾ ಪ್ರಾಣಾಃ ಬೋಧಯन्तಃ ಪರಸ್ಪರಂ ಕಥಾಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ಮಾತಾಜಿ ಓದಿ ಮಾತಾಜಿ ನೀವು. ತೇಷಾಂ ಏವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥಃ ಜ್ಞಾನದೀಪೇನ ಭಾಸ್ವತ. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಆಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವಾಬ್ರವೀಷಿ ಮೇ ಸರ್ವಮೇತದ್ವೃತಂ ಮನ್ಯೆ ಯನ್ಮಾಂ ವದಸಿ ಕೇಶವ ನ ಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವನ ದಾನವಾಃ ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ ವಕ್ತುಂ ಅರ್ಹಸ್ಯ ಶೇಷೇಣ ದಿವ್ಯಾ ಹ್ಯಾತ್ಮವಿಭೂತಯಃ ಯಾಭಿರ್ವಿಭೂತಿರ್ಭಿರ್ಲೋಕಾನ್ ಇಮಾಂ ತ್ವಂ ವ್ಯಾಪ್ಯ ತಿಷ್ಠಸಿ ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ್ ಕೇಷು ಕೇಷು ಚ ಭಾವೇಷು ಚಿಂತ್ಯೋಸಿ ಭಗವನ್ಮಯಾ ವಿಸ್ತರೇಣಾತ್ಮನೋ ಯೋಗಂ
विभूतिं च जनार्दन भूयः कथय तृप्तिर्हि शृण्वतो नास्ति मे मृतम्। श्रीभगवानुवाच हन्त ते कथयिष्यामि दिव्या ह्यात्मविभूतयः प्राधान्यतः कुरु श्रेष्ठ नास्त्यन्तो विस्तरस्य मे। अहमात्मा गुडाकेश सर्वभूताशयस्थितः अहमादिश्च मध्यं च भूतानाम् अन्त एव च। आदित्यानाम् अहं विष्णुः ज्योतिषां रविरंशुमान् मरीचिर्मरुतामस्मि नक्षत्राणाम् अहं शशि। वेदानां सामवेदोऽस्मि देवानाम् अस्मि वासवः इन्द्रियाणां मनश्चास्मि भूतानाम् अस्मि चेतना। रुद्राणां शङ्करश्चास्मि वित्तेशो यक्षरक्षसां वसूनां पावकश्चास्मि मेरुः शिखरिणामहम्। हरे कृष्ण 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 हरे 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 राम हरे राम 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 हरे हरे। कल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। अनंत वैष्णव वृंद की जय। नामाचार्य श्री हरिदास ठाकुर की जय। ಶ್ರೀಲಾ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲ ಭಕ್ತಾದಿಗಳಿಗೆ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಎಂಡ್ ಮಾಡ್ಲಾ ಮಾತಾಜಿ? ಹಾ ಮಾತಾಜಿ, ಎಂಡ್ ಮಾಡಿ. ಊಟ ಮಾಡ್ಬೋದಾ ಮಾತಾಜಿ? ಇವತ್ತು ಊಟ ಮಾಡ್ಲಿಕ್ಕಿಲ್ಲ ಮಾತಾಜಿ. ಏಕಾದಶಿ ನಾಳೆ ಮಾಡ್ಬಾರ್ದಾ? ಬೆಳಿಗ್ಗೆ. ಬೆಳಿಗ್ಗೆ. ಓಕೆ ಮಾತಾಜಿ. ಓಕೆ, ಥ್ಯಾಂಕ್ ಯು ಮಾತಾಜಿ. ಹರೇ